ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ವೀಕ್ಷಕರೇ, ನಾವು ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆಗೆ ವಿಶೇಷವಾದ ಒಬ್ಬ ಅತಿಥಿ ಕೂಡ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕರಾವಳಿಯ ಅಭಿವೃದ್ಧಿ ಮತ್ತು ಕರಾವಳಿ ನಡೆದು ಬಂದ ದಾರಿಯನ್ನು ನೋಡ್ತಾ ಹೋದರೆ ಸಾಕಷ್ಟು ಕಲೆ ಮತ್ತು ಸಂಸ್ಕೃತಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಕರಾವಳಿಯಲ್ಲಿಯೇ ಹುಟ್ಟಿ ಬೆಳೆದ ಸಾಕಷ್ಟು ಪ್ರತಿಭಾವಂತರು, ತೆರೆಮರೆಯಲ್ಲಿದ್ದಂತಹ ಪ್ರತಿಭಾವಂತರು ನಮ್ಮನ್ನು ಸಾಕಷ್ಟು ಗುರುತಿಸ್ಕೊಳ್ತಾ ಕರಾವಳಿಗೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ತಂದುಕೊಡ್ತಾ ಇರೋದ್ರ ಜೊತೆಗೆ ಕರಾವಳಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೇರೆ ಕಡೆಯೇ ತನ್ನ ಜನ್ಮ ತಾಳಿ ಕರಾವಳಿಯಲ್ಲಿ ಬಂದು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥ ಸಾಕಷ್ಟು ಕಲಾವಿದರು ಕೂಡ ನಮ್ಮ ಕರಾವಳಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಭಾಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ವೀಕ್ಷಕರೇ ಸ್ಪಂದನ ವಾಹಿನಿ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡುವಂಥ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಗೋಕುಲ ಅಷ್ಟಮಿಯ ಮತ್ತು ವಿಟ್ಲ ಪಿಂಡಿಯ ವಿಶೇಷವಾದಂತಹ ಕಾರ್ಯಕ್ರಮ ಉಡುಪಿಯಲ್ಲಿ ಮೊನ್ನೆ ತಾನೇ ನಡೀತು. ಇದರಲ್ಲಿ ಬಹಳ ಸಾಕಷ್ಟು ಹೆಸರು ಪಡೆದಂತಹ ಜನರನ್ನು ಆಕರ್ಷಣೆಗೊಳಪಡಿಸಿದಂತಹ ಕೆಲವು ಪ್ರಮುಖ ಆಕರ್ಷಣೆಗಳಲ್ಲಿ ಬಣ್ಣದ ವೇಷಗಳು ಕೂಡ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಿವೆ. ಕಳೆದ 5-6 ವರ್ಷಗಳನ್ನು ನೋಡ್ತಾ ಹೋದರೆ ಬೇರೆ ಬೇರೆ ಜನ ಕಲಾವಿದರು ಒಂದು ಸಾಮಾಜಿಕ ಕಳಕಳಿಯ ಒಂದು ಚೌಕಟ್ಟಿನೊಳಗೆ ಆಲೋಚನೆಯನ್ನು ಮಾಡ್ತಿರುವಂತಹ ಪ್ರತಿಭಾವಂತರು ಬೇರೆ ಬೇರೆ ರೀತಿಯ ಬಣ್ಣಗಳ ಜೊತೆಗೆ ಜನರಿಗೆ ಆಕರ್ಷಣೆ ಮತ್ತು ಮನೋರಂಜನೆಯನ್ನು ನೀಡೋದ್ರ ಜೊತೆಯಲ್ಲಿ ಒಂದಷ್ಟು ಸಂಪಾದನೆ ಮಾಡಿದಂತಹ ಭಾಗಗಳನ್ನು ಅತ್ಯಂತ ಕಷ್ಟದಲ್ಲಿರುವಂತಹ ಸಮಾಜದ ಅತ್ಯಂತ ಕಟ್ಟಕಡೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ಒಂದು ಸಂಸ್ಥೆಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಕರಾವಳಿಯ ಜನ ಅದನ್ನು ಒಪ್ಪಿಕೊಳ್ಳುತ್ತಿದ್ದಾರೆ ಮತ್ತು ಅದನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇಂತಹ ಒಂದು ವಿಶೇಷವಾದಂತಹ ಒಂದು ಕಲೆ ಮತ್ತು ಒಂದು ಆಸಕ್ತಿಯ ಬಗ್ಗೆ ನಾವು ಇವತ್ತಿನ ಚರ್ಚೆಯನ್ನು ಮಾಡ್ತೇವೆ. ಅದಕ್ಕಿಂತ ಮೊದಲು ವೀಕ್ಷಕರೇ, ಅವರು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ಥೂಲವಾದಂಥ ಒಂದು ಚಿತ್ರಣ ನಾವು ನೋಡಬೇಕಾಗಿದೆ. ನಾವು ಇವತ್ತಿನ ಚರ್ಚೆಯಲ್ಲಿ ಮಾತಾಡ್ತಾ ಇರುವಂಥದ್ದು ರಾಮಾಂಜಿ ನಮ್ಮ ಭೂಮಿ ಅನ್ನುವಂಥ ಒಬ್ಬ ಯುವಕ ವಿದ್ಯಾರ್ಥಿ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಳಕಳಿಯ ಹಿನ್ನೆಲೆಯ ಒಂದು ಪ್ರತಿಭಾವಂತನ ಬಗ್ಗೆ ನಾವು ಅವರ ವೇಷಗಳ ಬಗ್ಗೆ ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಿರುಚಿತ್ರವನ್ನು ನೋಡ್ಕೊಂಬರೋಣ. ಈ ಚಿತ್ರವನ್ನು ಮಾಡಿದವರು ಶೇಷಪಾಲನ್ ಅನ್ನುವರು. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಆ ಚಿತ್ರವನ್ನು ನೋಡ್ಕೊಂಬರೋಣ. ನಾನು ರಾಮಾಂಜಿ. ಇದು ಉಡುಪಿಯ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ 5ನೇ ಪ್ರಯೋಗ. ಈ ಬಾರಿ ನಾನು ಧರಿಸಿಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವಂತಹ ವೇಷಭೂಷಣ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಒಂದು ಬಹುಮುಖ್ಯ ಪಾತ್ರ.
ಈ ಬಾರಿಯೂ ನಾನು ಈ ವೇಷವನ್ನು ಧರಿಸಿಕೊಂಡು ಉಡುಪಿಯ ಬೀದಿಗಳಲ್ಲಿ ಸಂಚರಿಸಿ ಇದರಿಂದ ಸಂಗ್ರಹಿತವಾದಂತಹ ನಿಧಿಯನ್ನು ಕೊರಂಕರಪಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಲ್ವಾರಿ ವೃದ್ಧಾಶ್ರಮಕ್ಕೆ ಕೊಡುಗೆಯಾಗಿ ನೀಡುತ್ತಾ ಇದ್ದೇನೆ. ದಯವಿಟ್ಟು ತಾವೆಲ್ಲರೂ ಈ ಒಂದು ಕಾರ್ಯಕ್ಕೆ ನಮ್ಮನ್ನು ಬೆಂಬಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಈ ಬಾರಿಯ ಕಾನ್ಸೆಪ್ಟ್ ಬಂದುಬಿಟ್ಟು ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಮಾಟಗಾರ. ಕನ್ನಡದ ಸಂದರ್ಭ ಇದನ್ನು ಚಂದ್ರಶೇಖರ್ ಕಂಬಾರ ಮಾರಿಕಾಡು ಎಂಬುದಾಗಿ ರೂಪಾಂತರಿಸಿದ್ದಾರೆ. ಇದರ ವಸ್ತುವೇನೆಂದರೆ ಮಾರಿಕಾಡು ಅಂತಂದರೆ ಇಡೀ ಬುಡಮೇಲಾದ ಕಾಡು. ಸೊ ಈ ಸ್ಥಳದ ವಸ್ತು ಹಾಗೂ ವಿನ್ಯಾಸದ ದೃಷ್ಟಿಯಿಂದ ಇದು ಬಹಳ ಅದ್ಭುತ ಅಂತ ನನಗೆ ಅನಿಸ್ತು. ವಿನ್ಯಾಸ ಬಂದು ಇಡೀ ಕಾಡಿನ ಒಂದು ಚಿತ್ರಣ ಇದೆ, ಅದು ಬುಡಮೇಲಾದ ಕಾಡು. ಇನ್ನು ವಸ್ತುವಿನ ದೃಷ್ಟಿಯಿಂದ ಒಂದು ಪರಿಸರ ಸಂರಕ್ಷಣೆ ತೀಕ್ಷ್ಣ ಒಳನೋಟ ಇದರಲ್ಲಿದೆ. ಜೊತೆಗೆ ಒಂದು ಸಾಮಾಜಿಕ ಕಳಕಳಿ ಅಂತಂದರೆ ಬುಡಮೇಲಾದ ಒಂದು ಸಂಸ್ಕೃತಿಯ ಚಿತ್ರಣ ಇದರಲ್ಲಿ ಬಹಳ ಸೂಕ್ಷ್ಮವಾಗಿ ಕಂಬಾರರು ಚಿತ್ರಿಸಿದ್ದಾರೆ. ಸೊ ಹಾಗಾಗಿ ಈ ಸಲ ನಾವು ಒಂದು ವಸ್ತುವಿನ ದೃಷ್ಟಿ ಹಾಗೂ ವಿನ್ಯಾಸ ದೃಷ್ಟಿಯಿಂದ ಇದನ್ನು ಪ್ರೇಕ್ಷಕರಿಗೆ ನಾವು ಕೊಡ್ತಾ ಇದ್ದೇವೆ. ವೀಕ್ಷಕರೇ, ನಾವೇನು ಇವತ್ತು ಈಗ ನೋಡ್ಕೊಂಡು ಬಂದಿದ್ವಿ ಶ್ರೀಶಪಾಲನ್ ಅವರ ಒಂದು ಕ್ರಿಯೇಟಿವ್ ಆಗಿ ಮಾಡಿದಂತಹ ಒಂದು ಡಾಕ್ಯುಮೆಂಟ್ರಿ ಇದು. ಇದರಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಮಾಡಿದವನು ಕಲಾವಿದ, ನಮ್ಮ ಉಡುಪಿಯ ಒಬ್ಬ ಪ್ರತಿಭಾವಂತ ಆಸ್ತಿ ಅಂತ ಕೂಡ ನಾವು ಹೇಳ್ಬೋದು, ರಾಮಾಂಜಿ ನಮ್ಮ ಭೂಮಿ ಅಂತ. ಆ ವ್ಯಕ್ತಿಯನ್ನು ನಾವು ಇವತ್ತು ಸ್ಟುಡಿಯೋದೊಳಗೆ ಕರ್ಕೊಂಡ್ಬಂದಿದ್ದೀವಿ. ಆ ಒಂದು ಉದ್ದೇಶ, ಆ ಒಂದು ಆಸಕ್ತಿ, ಅದರ ಒಂದು ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟು ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ವೇಷದ ಏನು ಅವಿರ್ಭವಿತವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂಥ ಆ ಮುಖ್ಯ ಅತಿಥಿ ರಾಮಾಂಜಿ ಅವ್ರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೇವೆ. ವೀಕ್ಷಕರೇ, ನಾವೀಗ ಅವರನ್ನು ಸ್ವಾಗತ ಮಾಡೋಣ. ರಾಮಾಂಜಿ ಅವರೇ, ನಿಮಗೆ ಈ ಸ್ಟುಡಿಯೋಕ್ಕೆ ನಮ್ಮ ಜೊತೆಗೆ ನೀವು ಇಷ್ಟೊತ್ತು ಮಾತಾಡ್ತೀರಿ ಅನ್ನೋದ್ರ ಜೊತೆಗೆ ನಮ್ಮ ಸ್ಪಂದನ ವಾಹಿನಿ ಹಾಗೂ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ಮಾಡ್ತೇನೆ. ನಮಸ್ತೆ. ನಮಸ್ಕಾರ ಸರ್. ಒಂದು ಆಲೋಚನೆ ಮಾಡ್ತಾ ನಾವು ಹೋದಾಗ ಕಲೆ ಮತ್ತು ಸಂಸ್ಕೃತಿಗೆ ಬೇರೆಯಾದಂಥ ಒಂದು ಆಯಾಮವನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಒಂದು ಕಾಲದಲ್ಲಿ ಯಕ್ಷಗಾನವನ್ನು ನಾವು ಅತ್ಯಂತ ಹೆಚ್ಚು ಪ್ರೀತಿಸ್ತಾ ಇರುವಂತಹ ಈ ಕರಾವಳಿ ಜಿಲ್ಲೆಯಲ್ಲಿ ಗೋಕುಲಾಷ್ಟಮಿ ವಿಟ್ಲಪಿಂಡಿ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇತ್ತು. ಹಿಂದೆ, ದಶಕಗಳ ಹಿಂದೆ ನಾವು ಹೋದಾಗ ಗೋಕುಲಾಷ್ಟಮಿಯ ಅಥವಾ ವಿಟ್ಲಪಿಂಡಿಯ ಸಂದರ್ಭವನ್ನು ನೋಡಿದಾಗ ಈ ಥರದ ವೇಷಗಳನ್ನು ನಾವು ಕಾಣೋದು ಬಹಳ ಕಷ್ಟ ಇತ್ತು. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಂತಹ ಸಾಂಸ್ಕೃತಿಕ ವೇಷಗಳನ್ನು ನಾವು ನೋಡ್ತಾ ಇದ್ವಿ. ನಿಮ್ಮ ಈ ಒಂದು ಪ್ರಾಯದಲ್ಲಿ, ಅಂದರೆ ಒಂದು ಯಂಗ್ ಜನರೇಷನ್ನ ಒಂದು ನೀವು ಪಾರ್ಟ್ ಅಂತ ನಾವು ಗಮನಿಸೋದಾದರೆ 2-3 ವಿಚಾರಕ್ಕೆ ಬಹಳ ಮುಖ್ಯ ಆಗಿ ನೀವು ನಮಗೆ ಕಾಣ್ತೀರಿ. ಒಂದನೇದಾಗಿ, ನೀವು ಇಲ್ಲಿ ಹುಟ್ಟಿದ್ದಲ್ಲ, ಇಲ್ಲಿ ಬೆಳೆದದ್ದು ಅನ್ನುವಂಥದ್ದು ಒಂದು. ಎರಡನೇದು, ಏನು ನಿಮ್ಮ ಡಾಕ್ಯುಮೆಂಟ್ರಿ ಫಿಲ್ಮ್ನಲ್ಲಿ ಏನು ಹೇಳ್ತಾ ಇದೆ ಆ ವೇಷದ ಬಗ್ಗೆ ಮಾತಾಡ್ತಾ, ಒಂದು ಗ್ರೀಕ್ ದೇಶದ ಒಂದು ಶೇಕ್ಸ್ಪಿಯರಿನ ಒಂದು ಭಾಗವನ್ನು ತಗೊಂಡು, ಮ್ಯಾಕ್ಬೆತ್ ನಾಟಕದ ಭಾಗವನ್ನು ತಗೊಂಡು, ಕನ್ನಡದಲ್ಲಿ ಏನು ಮಾರಿಕಾಡು ಅಂತ ಕಂಬಾರರು ಮಾಡಿದ್ದಾರೆ ಆ ಭಾಗವನ್ನು ಎತ್ತುಕೊಂಡು
ಎರಡು ವಿಚಾರದ ಸಂದೇಶಗಳ ಜೊತೆಗೆ ನೀವು ಮಾತಾಡ್ತಾ ಇದ್ರಿ. ಹೌದು. ಒಂದು ಪರಿಸರ ಹಾಳಾಗ್ತಾ ಇದೆ, ಕಳಕಳಗಾಗ್ತಾ ಇದೆ ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ನಮ್ಮ ಈ ಇಡೀ ಸಂಸ್ಕೃತಿ ಮುರಿದು ಬೀಳ್ತಾ ಇದೆ ಅನ್ನುವಂಥದ್ದು ಒಂದು ಸಂದೇಶ. ಇದ್ರ ಜೊತೆಗೆ ನೀವು ಇನ್ನೊಂದು ಘೋಷಣೆಯನ್ನು ಮಾಡಿದ್ರಿ ಅಂತ ಕೇಳಿದರೆ, ಅತ್ಯಂತ ಕಷ್ಟದಲ್ಲಿರುವಂಥ ವೃದ್ಧಾಶ್ರಮಕ್ಕೆ ನಾವು ಇಲ್ಲಿ ಸಂಗ್ರಹವಾದಂಥ ಹಣವನ್ನು ಕೊಡ್ತೀರಿ ಅಂತ. ಸೊ ಮೊದಲನೇದಾಗಿ ನಿಮಗೆ ಈ ಒಂದು ಕಾನ್ಸೆಪ್ಟ್ ಯಾಕೆ ಹುಟ್ಟುಕೊಳ್ತು, ಮತ್ತು ನೀವು ಕಳೆದ 5 ವರ್ಷಗಳಿಂದ ಆ ಒಂದು ಪ್ರತಿ ವರ್ಷ ನೀವು ನಡ್ಕೊಂಡು ಬರುವ ದಾರಿಯಲ್ಲಿ ಏನೇನು ಅಡೆತಡೆಗಳಾಗಿದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ನಮಗೆ ಕೇಳಬೇಕಾದದ್ದು. ಈ 5 ವರ್ಷಗಳ ಹಿಂದಿನ ಕಡೆ ನಾನೊಂದು ಸಲ ಗಮನವನ್ನು ಹರಿಸಿದರೆ, ಕಾಲೇಜು ದಿನಗಳಲ್ಲಿ ನಮಗೆ ವಾರ್ಷಿಕೋತ್ಸವಕ್ಕೆ ಬಹಳ ಪ್ರಾಧಾನ್ಯತೆ ದಿನಗಳು. ವಾರ್ಷಿಕೋತ್ಸವದಲ್ಲಿ ನಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ನಮ್ಮದೇ ಆದಂಥ ಒಂದು ವೇದಿಕೆ ಸಿಗ್ತಾ ಇತ್ತು. ಅಲ್ಲಿ ನಾವು ಛದ್ಮವೇಷ ಇರ್ಬೋದು, ಬೇರೆ ಬೇರೆ ಪ್ರತಿಭೆಯನ್ನು ತೋರಿಸಲಿಕ್ಕೆ ಕೂಡ ಅದೊಂದು ಸಾಂಸ್ಕೃತಿಕ ವೇದಿಕೆ ಆಗಿತ್ತು. ವಿಶೇಷವಾಗಿ ನಾನು MGM ಕಾಲೇಜನ್ನು ನೆನಪು ಮಾಡಿಕೊಳ್ಳಲೇಬೇಕು. ಮಿತ್ರ ಪ್ರಶಾಂತ್ ಉದ್ಯಾವರು, ಸೌರಭು, ನಾನು, ಭರತ್, ಪ್ರದೀಪ್, ಇನ್ನೂ ಅನೇಕರಿದ್ದಾರೆ ನಮ್ಮ ಜೊತೆಗೆ ಅಂದಿದ್ದವರು. ಆವಾಗ ನಾವು ಏನಾದ್ರು ಹೊಸತನವನ್ನು ತೋರಿಸಬೇಕು ಅಂಥೇಳಿ ನಾವು ನಮ್ಮದೇ ಆದ ಚಿಂತನೆಯಿಂದ ನಾವು ಛದ್ಮವೇಷ ಸ್ಪರ್ಧೆಗೆ ಭಾಗವಹಿಸ್ತಿದ್ದೆ. ಅಂದರೆ ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನ್ ಆಗಿದ್ವಿ. ನಾವು ಏನಾದ್ರು ತೋರಿಸ್ಬೇಕು, ಬಹುಮಾನವನ್ನು ನಾವೇ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಆಸೆ ಇತ್ತು. ಯಾಕಂದರೆ ಅದರಿಂದ ಬಂದಂಥ ಬಹುಮಾನದ ಮೊತ್ತ ಏನಿದೆ ನೋಡಿ, ಅದು ನಮ್ಮ ಒಂದು ಜೀವನಾದಾಯ ಆಗಿತ್ತು. ವಿಶೇಷವಾಗಿ ನನಗೆ ಮತ್ತು ಪ್ರಶಾಂತನಿಗೂ ಕೂಡ ಅದೇ ಆಗಿತ್ತು. ಅಲ್ಲಿ ನಾವು ಈ ಪ್ರಥಮ ಬಾರಿಗೆ ನಾಗಾಸಾಧು ಅಂತ ಹೇಳಿ ನಾವು ಛದ್ಮವೇಷ ತಗೊಂಡು ಬಂದ್ವಿ. ಅದನ್ನು ಹಾಕಿದಂಥ ಸಂದರ್ಭ, ಅದನ್ನು ನಾನು ವಿಟ್ಲಪಿಂಡಿಗೆ ಯಾಕೆ ತರಬಾರ್ದು, ವಿಟ್ಲಪಿಂಡಿಯಲ್ಲಿ ಯಾಕೆ ವೇಷವನ್ನು ಧರಿಸಬಾರ್ದು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಹುಟ್ಕೊಳ್ತು. ಅದಕ್ಕೆ ಪ್ರೇರಣೆ ಕೊಟ್ಟಂಥವರು MGM ಕಾಲೇಜಿನಲ್ಲಿದ್ದಂಥ ಪ್ರೊಫೆಸರ್ ರಾಜಮೂರ್ತಿ ಸರ್ ಅವರು ಈ ಪಾಡ್ಲ ಮಾರಾಯ ನೀನು ಹಾಕು, ಸ್ವಾಮಿಗಳ ಯಾನ್ ಪಾತ್ಯರ್ವೆ, ನಿನ್ನನ್ನು ಗುರುತಿಸ್ತೇನೆ ಒಂದು ವೇದಿಕೆಯಲ್ಲಿ, ಅವ್ರ ಹತ್ರ ಮಾತಾಡಿಸ್ತೇನೆ ಅಂತ ಹೇಳಿದರು. ಅವರ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದ್ದು. ಆವಾಗ ನಾನು ಪ್ರಶಾಂತ್ ಮತ್ತು ಸೌರಭರಲ್ಲೇ ಹೇಳಿದೆ, ನಾನು ಅದಕ್ಕೆ ಬೇಕಾಗುವಂಥ ಮೆಟೀರಿಯಲ್ಸನ್ನೆಲ್ಲ ತಗೊಂಡು ಬಂದಿದ್ದೇನೆ, ನಮ್ಮಲ್ಲಿ ಏನು ಕಚ್ಚಾ ಮೂಲಗಳು ಸಿಗ್ತದೆ ಅದರಿಂದ ತಯಾರಿಸಿದಂತಹ ಒಂದು ವೇಷ ಅದಾಗಿತ್ತು. ಆವಾಗ ನಾನು ವೇಷಕ್ಕೆ ಬೆಳಗ್ಗೆ ಕೂತ್ಕೊಂಡೆ, ಹಾಕ್ತೇನೆ ಹೀಗೀಗೆ ಅಂತೇಳಿ, ಆಯಿತು ಸರಿ ನೀನು ಮಾಡು ಅಂತ ಹೇಳಿದರು. ಆವಾಗ ಆ ವೇಷವನ್ನು ಹಾಕಿಕೊಂಡು ನಾನು ಇಡೀ ಉಡುಪಿಯ ಬೀದಿಗಳನ್ನು ಸಂಚರಿಸುವಾಗ ಜನ ನನ್ನ ಹತ್ರ ಬರಲಿಕ್ಕೆ ಹೆದರ್ತಾ ಇದ್ದರು. ಯಾಕಂದರೆ ಅದು ನಾಗಾಸಾಧುಗಳು ಹರಿದ್ವಾರದಿಂದ ಬಂದಂಥವರು, ಅವರನ್ನು ಸಾಮಾನ್ಯ ಜನರು ನೋಡುವಂಥ ದೃಷ್ಟಿಕೋನ ಬೇರೆ ಆಗಿತ್ತು. ಹಾಗಾಗಿ ಆ ವೇಷವನ್ನು ಧರಿಸಿಕೊಂಡು ನಾನು ರಥಬೀದಿಗೆ ಬಂದೆ. ವಿಟ್ಲಪಿಂಡಿಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಆ ವರ್ಷ ಆ ವೇಷ ಕಂಡದ್ದು. ಮತ್ತು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಕ್ಯಾಮ್ರಾ ಚಳಕದಿಂದ ತೋರಿಸಿಕೊಟ್ಟಂಥವರು ಛಾಯಾಗ್ರಾಹಕ ಲೋಕದ ಭೀಷ್ಮ ಅಂತ ಹೇಳ್ಬೋದು, ನನ್ನ ಗುರುಗಳಾದಂಥ ಗುರುದತ್ ಕಾಮತ್ರು. ಅವರು ಒಂದು ಕ್ಲಿಪ್ಸ್ ತೆಗೆದ್ರು, ಅದು ಇಡೀ ವರ್ಲ್ಡಲ್ಲಿ ಸಂಚರಿಸ್ತು. ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬಾ ಇದೆ. ಸೊ ಆ ಒಂದು ವೇಷ ಮತ್ತು ಏನೋ ಮಠಾಧಿಪತಿಗಳು ಮತ್ತು ಕಲಾಪ್ರೇಮಿಗಳು, ಇಡೀ ಉಡುಪಿಯ ಜನತೆ ಅವತ್ತು ರಾಮಂಜಿಯನ್ನು ಬಣ್ಣದ ವೇಷದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಯಿತು. ಆ ಮುಖಾಂತರ ನಾನು ಮಾರನೇ ದಿನ ನನಗೆ ರಾಜಾಂಗಣದಲ್ಲಿ ಸೋದೆ ಮಠಗಳ ಪರ್ಯಾಯ ಆವಾಗ ನನಗೆ ನಾಗಾಸಾಧು ಧರಿಸಿದಂತಹ ರಾಮಾಂಜನೇಯ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕರೆದು ನಾನು ರಾಜಾಂಗಣವನ್ನು ಹತ್ತಿದ್ದೆ. ಆ ಮೊದಲು ಬೇರೆ ಯಾವುದೋ ರಾಜಾಂಗಣವನ್ನು ಹತ್ತಿರ್ಬೋದು, ಬೇರೆ ಬೇರೆ ಸುಧೀರಾವ್ ಕೊಡವೂರು ಅವರ ಒಂದು ತಂಡದಲ್ಲಿ ಕೆಲಸ ಮಾಡುವಾಗಿರ್ಬೋದು, ಅಥವಾ ಬೇರೆ ಉಡುಪಿಯ ಬೇರೆ ಬೇರೆ ರಂಗಭೂಮಿಯ ತಂಡಗಳಿದ್ದಾವೆ, ಅಲ್ಲಿ ಕೆಲಸ ಮಾಡುವಾಗ ನಾನು ರಾಜಾಂಗಣವನ್ನು ಹತ್ತಿದ್ದೇನೆ. ಚಿನ್ನರಂಗಳಕ್ಕೋಸ್ಕರ ನಾನು ರಾಜಾಂಗಣವನ್ನು ಹತ್ತಿದ್ದೇನೆ. ಆದರೆ ಒಬ್ಬ ವ್ಯಕ್ತಿಯಾಗಿ ನಾನು ರಾಜಾಂಗಣವನ್ನು ಹತ್ತಿದ್ದು ಆ ಮೊದಲು. ಸೋದೆ ಶ್ರೀಗಳು ನನಗೆ ಒಂದಿಷ್ಟು ಗೌರವದ ಪ್ರಸಾದವನ್ನು ಕೊಟ್ಟರು, ಅವರ ಆಶೀರ್ವಾದದಿಂದ ಮತ್ತೆ ಕೃಷ್ಣನ ಆಶೀರ್ವಾದ. ಹಾಗಿದ್ರೆ ಆ ನಾಗಸಾಧು ವೇಷ ಹಾಕಿದ ಸಂದರ್ಭದಲ್ಲಿ ನೀವು ಕಲೆಕ್ಷನ್ ಏನು ಮಾಡಿರಲಿಲ್ವಾ? ಇಲ್ಲ, ನಾನೇನು ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ವೇಷ ಹಾಕಬೇಕು ಮತ್ತೆ ಈ ವೇಷವನ್ನು ಇಲ್ಲಿಗೆ ಪ್ರಸ್ತುತಿಪಡಿಸಬೇಕು, ಹೊಸ ಸಾಂಸ್ಕೃತಿಕ ಚಿಂತನೆಯನ್ನು ನಾವು ತೋರಿಸಬೇಕು. ನನ್ನ ಮತ್ತು ನಮ್ಮ ಉದ್ದೇಶವೇ ಅದಾಗಿತ್ತು, ನಂದು ಮತ್ತು ಪ್ರಶಾಂತ್ ಮತ್ತು ಸೌರಭಿದ್ದು. ನಾವೇನಾದ್ರು ಮಾಡಿದರೆ
ಈ ಹಿಂದೆ ನಾನು ಚಿಕ್ಕವನಿದ್ದಾಗ ಅಷ್ಟಮಿಯಲ್ಲಿ ಸಾಮಾನ್ಯ ಪೇಪರ್ ವೇಷಗಳು, ರಕ್ಕಸರ ವೇಷಗಳು ಇಂಥದನ್ನೇ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಸೊ ಅದೆಲ್ಲವನ್ನು ಹೊರತಾಗಿ ನಾವೇನಾದ್ರು ಬೇರೆ ತರಲಿಕ್ಕೆ ನೋಡಬೇಕು, ನಮಗೆ ನಮ್ಮ ಜಿಲ್ಲೆಗೆ ನಮ್ಮದೇ ಆದಂಥ ಒಂದು ಹೆಸರಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನಾವು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಇದ್ದೇವೆ, ಯಾಕೆ ಈ ರೀತಿ ಕೆಲಸವನ್ನು ಮಾಡಬಾರ್ದಂತ ಹೇಳಿ ನಾನು ಮೊದಲ ಬಾರಿ ನಾಗಾಸಾಧುವನ್ನು ನಾಗಾಸಾಧು ಯಾಕೆ ನನಗೆ ವಸ್ತುವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅಂದರೆ, ನನಗೇನೋ ಅವರಲ್ಲಿ ಒಂದು ಕುತೂಹಲ ಇತ್ತು. ಈಗಲೂ ಕೂಡ ಅವರ ಬಗ್ಗೆ ತುಂಬ ಚಿಂತನೆಯನ್ನು ಮಾಡ್ತಾ ಇರ್ತೇನೆ. ಅವರ ವೈಯಕ್ತಿಕ ಜೀವನ ಹೇಗೆ, ಅವರು ಹೇಗೆ ನಡ್ಕೊಳ್ತಿದ್ದಾರೆ, ಅದ್ರ ಬಗ್ಗೆ ನಾನು ತುಂಬ ಅಧ್ಯಯನ ಮಾಡ್ತಾ ಇರುವಂಥವನು. ಸೊ ಹಾಗಾಗಿ ನಾನು ಆವಾಗ ಆ ವೇಷವನ್ನು ಆಯ್ಕೆ ಮಾಡಿಕೊಂಡೆ. ಮತ್ತು 2ನೇ ವರ್ಷ ನಾವು ಮಾಯನ್ ಜನಾಂಗ, ಅದೊಂದು ಬುಡಕಟ್ಟು ಜನಾಂಗ, ಆ ವಸ್ತುವನ್ನು ಆಯ್ಕೆ ಮಾಡಿಕೊಂಡಿದ್ದು. ಅದು ಕೂಡ ಅತ್ಯಂತ ಶ್ರಮದಾಯಕ ಕೆಲಸ. ಅಲ್ಲಿ ಬರುವಂಥ ಕೆಲವು ಕುಸುರಿ ಕೆಲಸಗಳು, ಹೋಮ್ ವರ್ಕ್ ಇರ್ಬೋದು ಅಥವಾ ಬೇರೆ ಬೇರೆ ನೈಪುಣ್ಯ ಕೆಲಸಗಳು, ಅದೆಲ್ಲವನ್ನು ಕಟ್ಟಿಕೊಟ್ಟಂಥದ್ದು ಪ್ರಶಾಂತ್ ಉದ್ಯ ಅವರು. ಒಬ್ಬ ಅದ್ಭುತ ಕಲಾವಿದ, ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಕಲಾವಿದ. ಮತ್ತು ಅವರ ಜೊತೆಗೆ ಕೂಡ ಅನೇಕರು ಸಹಕಾರವನ್ನು ಕೊಡ್ತಿರೋದಂತ ಕೂಡ ಗಮನಿಸಬಹುದು. ಹಾಗೆ ಮಾಯನ್ ಜನಾಂಗವನ್ನು ಪ್ರಸ್ತುತಪಡಿಸಿದ್ವಿ. ಅಲ್ಲಿ ಆ ಜನಾಂಗವನ್ನು ಕೂಡ ಹೇಗೆ ಪ್ರಸ್ತುತಪಡಿಸಬೇಕು, ಅದಕ್ಕೆ ಅವರದ್ದೇ ಆದಂಥ ಒಂದು ವಾಯ್ಸನ್ನು ಕೊಡಬೇಕು. ಆ ಜನ ಬುಡಕಟ್ಟು ಜನ, ಅವರನ್ನು ಹೇಗೆ ಆವಾಗ ನಮಗೆ 2ನೇ ಸಲ ಕಾಣಿಸ್ಕೊಂಡಾಗ ಕೂಡ ಉಡುಪಿಯ ಮಾಧ್ಯಮ ವಲಯದವರು, ಛಾಯಾಗ್ರಾಹಕರು ನನ್ನನ್ನು ಬಹಳ ಮೆಚ್ಚಿದರು. ಮತ್ತು 3ನೇ ವರ್ಷಕ್ಕೆ ನಾವು ಕೇರಳದ ದೈವಾರಾಧನೆ ಕಡೆ, ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಬೇರೆ ಒಂದು ಕಲೆ ಸಂಸ್ಕೃತಿ ಇದ್ದರು, ನಾವು ಕೇರಳದ ಒಂದು ಭಾಗಕ್ಕೆ ಹೋದರೆ ಅಲ್ಲಿ ಒಂದು ಜನಾಂಗ ದೈವಾರಾಧನೆಗೆ ಮತ್ತು ದೈವಕ್ಕೆ ತುಂಬ ಬೆಲೆ ಕಟ್ಟುವಂಥವ್ರು. ಆ ಕಲೆಯನ್ನು ಇಲ್ಲಿಗೆ ಯಾಕೆ ಪ್ರಸ್ತುತಪಡಿಸಬಾರ್ದು, ಬೇರೆ ರಾಜ್ಯದ ಕಲೆಯನ್ನು ನಮ್ಮ ಜಿಲ್ಲೆಯಲ್ಲಿ ಯಾಕೆ ನಮ್ಮ ರಾಜ್ಯಕ್ಕೆ ತರಬಾರ್ದು, ಮತ್ತು ಬೇರೆ ಸಂಸ್ಕೃತಿಯನ್ನು ಇಲ್ಲಿಗೆ ತೌಲನಾತ್ಮಕವಾಗಿ ಯಾಕೆ ಅಧ್ಯಯನಿಸಬಾರ್ದು ಅನ್ನುವ ದೃಷ್ಟಿಯಲ್ಲಿ ಈ ತಯ್ಯಮನ್ನು ತಂದ್ವಿ. ತಯ್ಯಂ ಕೂಡ ಹಾಗೇನೆ. ತಯ್ಯಮು ಬಹಳ ನನಗೆ ಅತ್ಯಂತ ಪ್ರಿಯವಾದಂಥ ಒಂದು ವೇಷ. ಅದನ್ನು ಕಟ್ಟಿಕೊಂಡು ಗಗ್ಗರ ಕಟ್ಟಿದೆ, ಕಡಸಾಲೆ ಹಿಡ್ಕೊಂಡೆ, ಎಲ್ಲವೂ ಏನು ಸಾಧ್ಯ ಆಗ್ತದೋ ಅದಕ್ಕೆ ಏನು ವೇಷಭೂಷಣಗಳು ಬೇಕು ಅದೆಲ್ಲವನ್ನು ಕಟ್ಟಿದೆ, ಕುಣಿದೆ. ಈಗ ನಿಮ್ಮ ತಯ್ಯಮ್ಮ ವಿಷಯ ಬಂದರೆ ನಿಮಗೆ ಹೇಗೆ ಆ ವೇಷಗಳು ಇಂಥದ್ದು ಇರಬೇಕು, ಈ ರೀತಿದು ಕಾನ್ಸೆಪ್ಟ್ ಬೇಕು, ಸೊ ಹೇಗೆ ಅದನ್ನು ಒಟ್ಟು ಮಾಡಿದ್ರಿ, ಹೇಗೆ ತಯಾರು ಮಾಡಿದ್ರಿ ಅಂತ? ಆ ವಿಷಯಕ್ಕೆ ಬಂದಾಗ ನಾನು ಮತ್ತು ಪ್ರಶಾಂತ್ ಮತ್ತು ಅದ್ರ ಬಗ್ಗೆ ತುಂಬ ಚಿಂತನೆ ಮಾಡ್ತೇವೆ. ಅಷ್ಟಮಿ ಬಂತಂದ್ಬಿಟ್ಲೆ 1 ವಾರ ಅಥವಾ 2-3 ದಿನದಲ್ಲಿ ನಮ್ಮದೇ ಆದ ಚಿಂತನೆ. ಇದೆಲ್ಲ ಯಾಕೆ 2-3 ದಿವಸಕ್ಕೆ ಮೊದಲು ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಥವಾ ತಿಂಗಳಿಗೆ ಮೊದಲೇ? ತಿಂಗಳಿಗೆ ಬೇರೆ ರೀತಿಯಲ್ಲಿ ಒದ್ದಾಟ ನಾನು ಮಾಡ್ತಾ ಇರ್ತೇನೆ. ಆದರೆ ಈ ವಸ್ತು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಒಂದಿಷ್ಟು ಮೊದಲೇ ಚಿಂತನೆ ಮಾಡಿರ್ತೇವೆ. ಪ್ರಶಾಂತ್ ಬಗ್ಗೆ ಹೇಳಬೇಕಾದ್ರೆ ಅವನು ತುಂಬ ಬ್ಯುಸಿ ಇರುವಂಥ ವ್ಯಕ್ತಿ. ಅವನು ಯಾಕಂದರೆ ಬೇರೆ ಬೇರೆ ಥಿಯೇಟ್ರಲ್ಲಿ ಕೆಲಸ ಮಾಡುವಂಥವ್ರು, ಅವರಿಗೆ ಅವರದ್ದೇ ಆದಂಥ, ಇವತ್ತು ಇಲ್ಲಿದ್ದರೆ ಪ್ರಶಾಂತ್ ನಾಳೆ ರಂಗಶಂಕರದಲ್ಲಿರ್ತಾನೆ, ರಂಗಾಯಣದಲ್ಲಿರ್ತಾನೆ, ಅಥವಾ ಸಂಗಮ ಇನ್ನೆಲ್ಲೋ, ಅಥವಾ ನೀನಾಸಮು, ಹೀಗೆ ನಿರಂತರವಾಗಿ ಸಂಚರಿಸಿರೋ ಅವನದ್ದೇ ಆದ ಇರ್ತಲ್ಲಿ, ನಮ್ಮದೇ ಆಗಿ, ಹಾಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿರ್ತೇವೆ. ಹಾಗಾಗಿ ಈ ವಸ್ತು ವಿಷಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ, ನಾವು ವಿಶೇಷವಾಗಿ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವ್ರು. ಹಾಗಾಗಿ ಒಂದು ವಸ್ತು ವಿಷಯ ಮತ್ತು ಅದು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಧಾರ್ಮಿಕವಾಗಿ ಏನಾದ್ರು ನೋಡಬೇಕು, ನಾವು ನಮ್ಮದೇ ಚೌಕಟ್ಟಿನಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋ ನೆಲೆಯಲ್ಲಿ ಈ ವಸ್ತು ವಿಷಯಗಳನ್ನು ಆಯ್ಕೆ ಮಾಡಿ ತಯ್ಯಂ ಕೂಡ. ನಾವು ಚರ್ಚೆನ ಮುಂದುವರ್ಸೋಣ ವೀಕ್ಷಕರೇ. ನಮ್ಮ ಚರ್ಚೆ ಮುಂದುವರಿತದೆ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರು. ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಏನು ಅಂತ ಕೇಳಿದ್ರೆ ಮಾರಿಕಾಡು ಅನ್ನುವಂಥದ್ದು, ಕರಾವಳಿಗೆ ಕಾಲಿಟ್ಟ ಮಾರಿಕಾಡು. ಈ ಬಗ್ಗೆ ನಮ್ಮ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಮಾರಿಕಾಡು ವೇಷಧಾರಿಯಾಗಿರತಕ್ಕಂತಹ, ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಯುವ ಪ್ರತಿಭೆ ರಾಮಾಂಜಿ ನಮ್ಮ ಭೂಮಿಯವರಿದ್ದಾರೆ. ಅವರು ತಯ್ಯಂ ವಿಚಾರದಲ್ಲಿ ಮಾತುಕತೆಯನ್ನು ವಿರಾಮಕ್ಕೆ ಮೊದಲು ಮಾಡ್ತಾ ಇದ್ವಿ. ಸೊ ಹೇಳಿ ಸರ್. ತಯ್ಯಂ ಅನ್ನುವಂಥದ್ದು ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದೆ. ತಯ್ಯಮನ್ನು ಕಟ್ಟಿಕೊಂಡಿದಾಗ ನನಗೆ ಮೊದಲ ಆಹ್ವಾನ ಬಂದಿದ್ದು ಮಲ್ಪೆಯ ಶ್ರೀರಾಮ ಭಜನಾ ಮಂಡಳಿಯ ಅಲ್ಲಿಯ ಒಂದು ಸಂಘಟಕರು. ನೀವು ಈ ಸಲ ಬರಬೇಕು, ನಮ್ಮ ಚೌತಿಯಲ್ಲಿ ನೀವು ತಯ್ಯಂ ವೇಷವನ್ನು ಕಟ್ಟಿ ನಮ್ಮ ಒಂದು ಪುರ ಮೆರವಣಿಗೆಗೆ ಅಂದರೆ ವಿಸರ್ಜನಾ ಮೆರವಣಿಗೆಗೆ ನೀವು
ಆಕರ್ಷಣೀಯ ವ್ಯಕ್ತಿಯಾಗಿ ನಮಗೆ ಕಾಣಬೇಕು ಅಂತ ಕೇಳಿದರು. ಸೊ ನಾನು ಆಯಿತು ಒಪ್ಕೊಂಡೆ, ನಾನು ಬರ್ತೇನೆ ಅಂತ ಹೇಳಿದೆ. ಈ ಹಿಂದೆ ಕೂಡ ನನಗೆ ಅನೇಕ ಆಹ್ವಾನಗಳು ಬಂದಿದ್ದು ಬೇರೆ ಬೇರೆ ವೇಷ. ನನ್ನ ಉದ್ದೇಶ ನಾನು ಕೇವಲ ಅಷ್ಟಮಿಯನ್ನು ಮಾತ್ರ ಇಟ್ಕೊಂಡಿದ್ದೆ. ಈಗಲೂ ಕೂಡ ಅಷ್ಟಮಿಗೆ ನಾನು ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತೇನೆ. ಎಷ್ಟೇ ಕಾರ್ಯಕ್ರಮಗಳು ಬಂದರೂ ಅಲ್ಲಿ ವಿಶೇಷವಾಗಿ ಯಾಕೆ ಹೋಗಿದ್ದಂದರೆ ಮಲ್ಪೆಯ ಜನತೆಗೆ ಕೊಡುವ, ಇವತ್ತು ಕೂಡ ನಾನು ಅವರಿಗೆ ತಲೆಬಾಗಿದ್ದೇನೆ. ಮಲ್ಪೆಯ ಜನತೆಗೆ ವಿಶೇಷವಾಗಿ ಅವರು ಕಲೆಗೆ ಮತ್ತು ಕಲಾವಿದರಿಗೆ ಮತ್ತು ಈ ಸಾಮಾಜಿಕ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಬಹಳಷ್ಟು ಗೌರವವನ್ನು ಕೊಡುವಂಥವರು ಮತ್ತು ಪ್ರೋತ್ಸಾಹವನ್ನು ಕೊಡುವಂಥವರು. ಹಾಗಾಗಿ ನಾನು ತಯ್ಯಮ್ಮನ್ನು ತೆಗೆದುಕೊಂಡು ನಾನು ಮಲ್ಪೆಗೆ ಹೋದೆ, ಪ್ರಶಾಂತ್ ಮತ್ತು ನಾವು. ಆವಾಗ ಅಲ್ಲಿ ಕಟ್ಟಿದೆ. ಆ ಜನತೆ ಇವತ್ತು ಕೂಡ ನಾನು ಕಟ್ಟಿ ಕುಣಿದಂಥ ಒಂದು ವೇಷವನ್ನು ಯಾರೂ ಹಾಕ್ಬೋದು. ಹಾಕಿದಾಗ ಅದಕ್ಕೆ ಪೂರಕವಾದಂಥ ಹಾವಭಾವಗಳಿರ್ಬೋದು, ಚಲನೆಗಳಿರ್ಬೋದು. ಒಂದು ಕಲೆಯಾಗಿ ಕಲಾವಿದನು ಆ ಪಾತ್ರಕ್ಕೆ ಜೀವ ತುಂಬುವವನಂತ ಆಗಬೇಕು ಮತ್ತು ತಪಸ್ವಿ ಸಿದ್ಧಿಯನ್ನು ಪಡೆದುಕೊಳ್ಳುವಂಥವನಾಗಬೇಕು. ಮತ್ತು ಒಂದು ಪರಕಾಯ ಪ್ರವೇಶವನ್ನು ಮಾಡಬೇಕು ಪಾತ್ರದೊಳಗೆ, ಇನ್ವಾಲ್ವ್ಮೆಂಟ್ ಆಗಿ ಮತ್ತು ಜನರನ್ನು ಕೂಡ ಅತ್ಯಂತ ಆಕರ್ಷಣೀಯವಾಗಿ ಸೆಳೆದುಕೊಳ್ಳುವಂಥವನಾಗಬೇಕು. ನಾವೊಂದು ವೇಷವನ್ನು ಕಟ್ಟಿ ಕೇವಲ ತಟ್ಟೆರಾಯನಾಗಿ ನಿಂತರೆ ಜನ ನಮ್ಮನ್ನು ನೋಡುವುದಿಲ್ಲ, ಅಥವಾ ಬೆರ್ಚಪ್ಪನಾಗಿ ನಿಂತರೆ ನೋಡುವುದಿಲ್ಲ. ಅದೊಂದು ಬೆರ್ಚಪ್ಪ ಒಂದು ಆಕರ್ಷಣೀಯ ಅಷ್ಟೇ ನಿಂತ್ಕೊಂಡಾಗ. ಆದರೆ ಬೆರ್ಚಪ್ಪನಲ್ಲಿ ಕೂಡ ನಾವು ಒಂದು ಚಲನೆಯನ್ನು ಕೊಟ್ಟು ಕೂಡ ಅವನಲ್ಲಿ ಅಭಿನಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರಾಮನ್ಜಿ, ಈಗ ನೀವು ಮೊದಲ ನಾಗಸಾಧು ಹಾಕಿದಾಗ ನಿಮಗೆ ಒಂದು ಹಣ ಸಂಗ್ರಹ ಮಾಡಬೇಕು ಅಂತಾಗಲಿ ಆ ಕಲ್ಪನೆ ಯಾವುದು ಇರಲಿಲ್ಲ ಅಷ್ಟೊಂದು? ಇಲ್ಲ ಇಲ್ಲ. ಆದರೆ ಇದು ಯಾಕೆ ನಿಮ್ಮಲ್ಲಿ ಬಂತು, ನಿಮ್ಮ ಆಲೋಚನೆಯಲ್ಲಿ ಯಾಕೆ ಬಂತು? ನೀವು ಬೇರೆ ಯಾರಿಂದಾದರೂ ಪ್ರೇರೇಪಿತರಾಗಿ ನೀವು ಈ ಆಲೋಚನೆಯನ್ನು ಮಾಡಿದ್ರೆ, ಅಥವಾ ನೀವು ನಿಮ್ಮ ಚಿಂತನೆಯ ಜೊತೆಗೆ ಇದು ಮಾಡಿದರೆ ಹೇಗಾಯಿತು? ಮತ್ತು ಒಟ್ಟಾರೆಯಾಗಿ ನಿಮ್ಮ ನಡೆದು ಬಂದ 3-4 ವಿಟ್ಲಪಿಂಡಿ ಅಷ್ಟಮಿಯ ಸಂದರ್ಭದಲ್ಲಿ ನೀವು ಸಂಗ್ರಹಿಸಿದ ಮೊತ್ತವನ್ನು ಏನೇನು ಮಾಡಿದ್ರಿ, ಯಾರ್ಯಾರಿಗೆ ಕೊಟ್ಟರು? ಮೊದಲು ನಾನು ಯಾಕೆ ಸಂಗ್ರಹಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ, ನಮ್ಮಲ್ಲಿ ಇವತ್ತು ಕೂಡ ಕರಾವಳಿಯಲ್ಲಿ ಒಂದು ಮಾತಿದೆ, ಆಯೇ ವೇಷದ ಬತ್ತದ ಎಡ್ಡೆ ದುಡ್ಡು ಮಲ್ಪುವೆ, ಅವನು ಒಳ್ಳೆ ದುಡ್ಡು ಮಾಡ್ತಾನೆ, ಅವನು ಇವತ್ತು ಇಲ್ಲಿ ದುಡ್ಡು ಮಾಡಿದವನು ಇನ್ನು ಕೂತ್ಕೊಳ್ಳೋದು ಅಲ್ಲಿ ಯಾವುದೋ ರಸಿಕ ಬಾರಲ್ಲೋ ಅಥವಾ ಇನ್ಯಾವುದರಲ್ಲೋ ಅಂತ ಹೇಳುವಂಥ ಒಂದು ಪರಿಪಾಠು. ಮತ್ತು ಈ ವೇಷಧಾರಿಗಳು ಸಾಮಾನ್ಯವಾಗಿ ದುಡ್ಡು ಮಾಡುವಂಥದ್ದು ಬೇರೆ ಬೇರೆ ದಂಧೆಗಳಿಗೆ. ಎಲ್ಲರೂ ಅಲ್ಲ, ನಾನು ಎಲ್ಲರನ್ನೂ ಕೂಡ ಇಲ್ಲಿ ದೂರ್ತಾ ಇಲ್ಲ, ಕೆಲವರಿದ್ದಾರೆ. ಕೆಲವರು ಮಾಡುವುದರಿಂದ ಒಳ್ಳೆ ಉತ್ತಮ ವೇಷಧಾರಿಗಳಿಗೆ ಕೂಡ ಈ ರೀತಿಯ ಒಂದು ಕೆಟ್ಟ ಹೆಸರು ಬರುವಂಥದ್ದು. ನಾನು ಮೊದಲನೇದಾಗಿ ಎಲ್ಲಿ ಕೂಡ ಹಣವನ್ನು ಕಲೆಕ್ಷನ್ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಸೊ ನನಗೆ ಹೇಳಿದರು, ಎಷ್ಟು ಕಲೆಕ್ಷನ್ ಆಯಿತು ಇವತ್ತು ಅಂತ ಕೇಳಿದರು. ನನಗೆ ಒಂಥರ ಮುಜುಗರ ಆಗ್ತಿತ್ತು. ಏನು ನಾನು ಈ ಬಣ್ಣವನ್ನು ಹಚ್ಕೊಂಡು ನಾನು ದುಡ್ಡು ಮಾಡ್ತಿದ್ದೇನೆ ಅಂತ ಹೇಳ್ತಿದ್ದಾರಲ್ಲ ಈ ಜನ. ನನಗೆ ನನ್ನಲ್ಲೇ ಒಂಥರ ಬೇಸರ ಆಗ್ತಾಯಿತ್ತು. ಸೊ ನಾನು ಆವಾಗೇನು ಆ ಥರ ಹೋಗಲಿಲ್ಲ. 2 ವರ್ಷ ಕೂಡ ಹಾಗೇ ಹೋಯಿತು. ಸೊ 3ನೇ ವರ್ಷ ನನಗೆ ಯಾರು ಕೂಡ ಅಂದರೆ ಈ ರೀತಿ ವರ್ಕ್ ಮಾಡುವಾಗ ನನಗೆ ಸ್ಪಾನ್ಸರ್ ಆಗಲಿ ಎಲ್ಲರೂ ಕೂಡ ಸೆಲ್ಫಿ ತೆಗಿತಾರೆ, ಮತ್ತು ಹಾಗೆ ಆಯಿತು ಹೀಗಾಯಿತು ಅಂತೇಳಿ ಬೆನ್ನು ತಟ್ಟೋರು, ಮತ್ತು ಒಳ್ಳೇದಾಯಿತು ಅಂತ ಹೇಳ್ತಾರೆ, ಮತ್ತು ನೀನು ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂಥೇಳಿ ಕಾಲು ಎಳೆಯುವಂಥವ್ರು ಒಂದಿಷ್ಟು ಜನ ಇದ್ದರು. ಸೊ ಹೀಗೇ ಒಟ್ಟಾರೆಯಾಗಿ ಆ ದಿನಗಳು ನಡೆದುಕೊಂಡು ಬಂದಂಥ ಒಂದು ಸಲ ಗಮನಿಸಿದ್ರೆ ಇತ್ತಲ್ಲ, ಒಂದು ಕಡೆ ಬೇಸರನೂ ಆಗ್ತದೆ, ಸಂತೋಷನೂ ಆಗ್ತದೆ. ಯಾಕಂದರೆ ಅವರೆಲ್ಲರ ಸಲಹೆಯಿಂದ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಉಂಟು ಅಂತ ಹೇಳೋ ಒಂದು ಭಾವನೆ. ಮತ್ತು ಮುಂದಿನ ದಿನಗಳಲ್ಲಿ ನಾನೊಂದು ಯೋಚನೆ ಮಾಡಿದೆ. ಸೊ ಈ ರೀತಿ ಜನ ನಾನು ಹಣ ಸಂಗ್ರಹಿಸ್ತಿದ್ದೇನೆ ಅಂತ ಹೇಳ್ತಿದ್ದಾರಲ್ಲ, ಈ ಸಲ ಯಾಕೆ ಹಣವನ್ನು ಸಂಗ್ರಹಿಸಬಾರ್ದು, ಯಾಕೆ ಹಣವನ್ನು ಕೇಳಿ ಪಡಿಬಾರ್ದು? ಈ ಪಡೆದುಕೊಂಡಂಥ ಹಣವನ್ನು ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ಕೆಲಸ ಮಾಡುತ್ತಿರುವಂಥ ಸಂಘ ಸಂಸ್ಥೆಗಳು ಅಥವಾ ಅವರ ಬಗ್ಗೆ ಮುತುವರ್ಜಿಯನ್ನು ಇಟ್ಕೊಂಡು ಕೆಲಸ ಮಾಡುತ್ತಿರುವಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂಥವರನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ನೀಡಿ ಹಾಗೇನಾದರೂ ಮಾಡ್ಬೋದಂತ ಚಿಂತನೆ ಬಂತು ನನಗೂ ಕೂಡ. ಅದು ಯಾಕೆ ಬಂತು ಅಂದರೆ, ನಾನು ಬಂದ ಹಿನ್ನೆಲೆ ಕೂಡ ಹಾಗೇ ಇದೆ. ನಾನಿವತ್ತು ಆರ್ಥಿಕವಾಗಿ ಪ್ರಬುದ್ಧನಲ್ಲ. ನನಗೆ ಕೂಡ ನನ್ನದೇ ವೈಯಕ್ತಿಕ ಸಮಸ್ಯೆಗಳು ತುಂಬ ಇದ್ದರೂ ಕೂಡ ಅವೆಲ್ಲವನ್ನು ಮೆಟ್ಟಿ ನಿಂತ್ಕೊಂಡು ನನಗೆ 2 ಕೈಕಾಲು ಗಟ್ಟಿ ಇದೆ, ನಾನೆಲ್ಲರೂ ದುಡಿದು ತಿಂತೇನೆ ಅನ್ನುವ ಧೈರ್ಯ ಇದೆ. ಮತ್ತು ಉಡುಪಿಯ ಜನತೆ ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ನಂಬಿಕೆ ಕೂಡ ನನಗಿದೆ. ಈಗ ನಿಮ್ಮ ಹೆಸರಿದೆ, ಒಂದು ವಿಚಿತ್ರವಾದ ಹೆಸರು ಇದು. ಸಾಮಾನ್ಯ ಕರಾವಳಿಯಲ್ಲಿ ಈ ಹೆಸರನ್ನು ನಾವು ಕೇಳಿರೋದಿಲ್ಲ. ರಾಮಾಂಜಿ ಅಂತ, ರಾಮಾಂಜನೇಯ ಅಂತ ಇರುತ್ತೆ, ರಾಮ ಅಂತ ಇರುತ್ತೆ, ಈ ಥರದ ಹೆಸರುಗಳಿದೆ. ಬಟ್ ರಾಮಾಂಜಿ ಅದರ ಜೊತೆಗೆ ಇನ್ನೊಂದು ಸೇರ್ಕೊಂಡಿದೆ, ನಮ್ಮ ಭೂಮಿ ಅಂತ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಅಂದರೆ ನಿಮ್ಮ ಹೆಸರು ಮತ್ತು ಆ ಹೆಸರಿನ ಸೇರ್ಪಡೆ
ಇದಕ್ಕಿರೋ ಸಂಬಂಧಗಳೇನು, ಮತ್ತು ಈ ವೇಷಕ್ಕೂ ನಿಮ್ಮ ಏನು ಈಗ ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಇದಕ್ಕೂ ಆ ಹೆಸರುಗಳಿಗೆ ಏನಾದರೂ ಸಂಬಂಧ ಇದೆ ಹೇಗೆ ಅಂತ? ಖಂಡಿತ ಈ ಒಂದು ವಿಷಯವನ್ನು ನಾನು ಹೇಳಲೇಬೇಕು. ನನ್ನ ಹೆಸರು ರಾಮಾಂಜನೇಯ ಅಂತ ಹೇಳಿ, ಅವ್ರ ರಾಮಾಂಜಿ ಅವ್ರ ರಾಮಾಂಜನೇಯ. ಅದನ್ನು ರಾಮಾಂಜನೇಯ ಅನ್ನುವ ಉದ್ದ ಹೆಸರನ್ನು ಅಷ್ಟುದ್ದ ಬೇಡ ಅಂಥೇಳಿ ರಾಮಾಂಜಿ ಅಂಥೇಳಿ ನಾವು ಕಟ್ ಮಾಡಿದರು. ಮತ್ತು ನೀವು ಕೇಳಿದರೆ ನಮ್ಮ ಭೂಮಿ ಅಂಥೇಳಿ, ನಮ್ಮ ಭೂಮಿಯ ಬಗ್ಗೆ ಮಾತಾಡಲಿಕ್ಕೆ ಹೋದರೆ, ನಮ್ಮ ಭೂಮಿ ಅನ್ನುವಂಥದ್ದು ಕುಂದಾಪುರದಲ್ಲಿ ದುಡಿಯೋ ಮಕ್ಕಳಿಗಾಗಿ ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಂಡಿರುವಂಥ ಒಂದು ಸಂಸ್ಥೆ, ದಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ಅನ್ನುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯು ಯಾರು ಸಮಾಜದಿಂದ ಬದಿಗೊತ್ತಲ್ಪಟ್ಟಿದ್ದಾರೆ, ವಿಶೇಷವಾಗಿ ಬಾಲಕಾರ್ಮಿಕರಿರ್ಬೋದು, ದುಡಿಯೋ ಮಕ್ಕಳು, ಅಂಥವರನ್ನು ಗುರುತಿಸಿ ಅವರಲ್ಲಿ ಒಂದು ಧೈರ್ಯವನ್ನು ತುಂಬಿ, ಅವರಿಗೆ ಒಂದು ವೃತ್ತಿ ಜೀವನವನ್ನು ತರಬೇತಿಯನ್ನು ಕೊಟ್ಟು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಶ್ರಮಿಸ್ತಿರುವಂಥ ಒಂದು ಸಂಸ್ಥೆ. ಓಕೆ, ನೀವು ಅಲ್ಲಿ ಎಷ್ಟು ಸಮಯ ಇದ್ದರೆ ಮತ್ತು ಹೇಗೆ ನಿಮ್ಮ ಜೀವನವನ್ನು ರೂಪಿಸ್ಕೊಂಡು? ನಾನು ನಮ್ಮ ಭೂಮಿಗೆ ಬಂದಿದ್ದು 9 ವರ್ಷದ ಬಾಲಕನಿದ್ದಾಗ. ನಮ್ಮ ಭೂಮಿ ಬಂದ ಹಿನ್ನೆಲೆ ಕೂಡ ಬಹಳ ವಿಚಿತ್ರವಾಗಿದೆ. ಸೊ ನಮ್ಮ ಭೂಮಿಗೆ ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ಜೈಸನ್ ಅಂತ ಒಬ್ಬ ಹುಡುಗ ಇದ್ದ, ನಾನು, ಮಂಜು, ಶಿವು, ಯಶೋಧ, ಸುಮತಿ, ಶ್ವೇತಾ, ಹೀಗೆ ಅನೇಕರು ನಮ್ಮ ಜೊತೆಗೆ ಇದ್ದಂಥವ್ರು. ಅವತ್ತು ನಮ್ಮ ಭೂಮಿಗೆ ನಾನು ಬಂದ ಹಿನ್ನೆಲೆ, ನಾನು ಕುಂದಾಪುರದ ಒಂದು ಆಲೂರು ಅಂತೇಳಿ ಒಂದು ಪರಿಸರ, ನಾನು ಬೆಳೆದಿದ್ದು ಶೆಟ್ಟಿ ಸಮುದಾಯದ ಮನೆತನದಲ್ಲಿ. ಒಂದು ಶೆಟ್ಟಿ ಸಮುದಾಯದವರು ನನ್ನನ್ನು ದತ್ತುವಾಗಿ ತಕ್ಕೊಂಡು, ಅಂದರೆ ಅವರು ಮೊದಲೇ ಹೇಗೆ ಗುರುತಿಸಿದ್ರಂದರೆ ನಾನು ಬೇರೆ ಒಂದು ಊರಿನಲ್ಲಿದ್ದವನು, ಅಂದರೆ ನನಗೆ ಶಿಕ್ಷಣವನ್ನು ಕಲಿಬೇಕು, ನಾನೇನಾದರೂ 4 ಅಭ್ಯಾಸ ಮಾಡಬೇಕು, ನಾನು 4 ಜನರಂತೆ ಲೋಕಜ್ಞಾನ ಪಡಿಬೇಕು ಅನ್ನುವಂಥ ಒಂದು ಆಸೆ ಉಳ್ಳವನಾಗಿದ್ದೆ. ಚಿಕ್ಕವನಿದ್ದಾಗಲೇ ಒಂದು ಆ ಥರ ಕನಸಿತ್ತು. ಹಾಗಾಗಿ ಹಿರೇಕೆರೂರು ಅನ್ನೋ ಒಂದು ಪರಿಸರದಲ್ಲಿ ಕುಂದಾಪುರದವರು ಒಂದು ಹೋಟೆಲ್ ಉದ್ಯಮಿಯನ್ನು ನಡೆಸ್ತಾ ಇದ್ದರು. ಆ ಹೋಟೆಲ್ನಲ್ಲಿ ನನ್ನನ್ನು ಕೆಲಸಕ್ಕೆ ತಕ್ಕೊಂಡ್ರು. ಅವರು ಏನು ಹೇಳಿದರು, ಆವಾಗ ನಿಮ್ಮ ವರ್ಷ ಎಷ್ಟು, ವಯಸ್ಸು? ಆವಾಗ ನನಗೊಂದು 8 ವರ್ಷ ಇರ್ಬೋದು. ಆವಾಗ ಅವ್ರು ಏನು ಹೇಳಿದರು, ನನಗೆ ಮಾಣಿ ಅಂತ ಕರೀತಾ ಇದ್ದರು. ಮಾಣಿ, ಈ ಕುಂದಾಪುರದಲ್ಲಿ ಸಾಮಾನ್ಯವಾಗಿ ಹುಡುಗರಿಗೆ ಗಂಡು, ಮಾಣಿ ಈ ರೀತಿಯಾಗಿ ಪ್ರಚಲಿತಿರುವಂಥ ಹೆಸರುಗಳು. ಹಾಗಾಗಿ ಗಡ ನೀನು ನಮ್ಮನಿಗೆ ಬತ್ತಿ ಅಲ್ದ, ನಮ್ಮೂರಿಗೆ ಹೋಪ, ಹಂಗಾರೆ ನಮ್ಮನೆಗೆ ನಿನ್ನ ಲೈಕ್ ಮಾಡಿ ಕಣ್ಕಣತ್ತೆ, ನಿಂಗೆ ಶಾಲೆಗೆ ಕಳಿಸುತ್ತೆ, ನಮ್ಮನೆಗೆ ಪೂರ ಗುಂಡೆಲ್ಲ ಇದ್ರು ಅಂತ ಹೇಳಿ ಕುಂದಾಪುರದಲ್ಲಿ ನನ್ನ ಮಾತಾಡಿಸಿದ್ರು. ಕುಂದಾಪುರ ಕನ್ನಡಕ್ಕೆ ಅದರದ್ದೇ ಆದಂಥ ಸೊಗಡಿದೆ. ಸೊ ನಾನು ಬಾಲ್ಯತನವನ್ನು ಹೆಚ್ಚಾಗಿ ಕಳೆದದ್ದು ನಾನು ಕುಂದಾಪುರದಲ್ಲಿ, ಶೆಟ್ಟಿ ಸಮುದಾಯದ ಒಂದು ಮನೆತನದಲ್ಲಿ. ಅಲ್ಲಿ ನನ್ನನ್ನು ಕರ್ಕೊಂಡು ಹೋದಂಥವರು ಅವರ ಮನೆಯ ಕೆಲಸಗಳನ್ನೆಲ್ಲ ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆವಾಗ ನನಗೆ ದನ ಮೇಯಿಸ್ಲಿಕ್ಕಿರ್ಬೋದು, ಗಂಟಿ, ಒಂದು ಕಾಡಿನ ಒಂದು ಗುಡ್ಡ ಪ್ರದೇಶದಲ್ಲಿ ಆ ಮನೆ ಒಳಗೆ ನಾನು ಇರಲಿಕ್ಕೆ, ಒಂದು ಬೇರೆಯವ್ರ ಮನೆಗೆ ಹೋಗಲಿಕ್ಕಿಲ್ಲ, ಯಾರನ್ನೂ ಮಾತಾಡಿಸ್ಲಿಕ್ಕಿಲ್ಲ. ಒಂದಿಷ್ಟು ದನಗಳನ್ನು ಹೊಡ್ಕೊಂಡು ನಾನು ಹಾಡಿಗೆ ಹೋಗಬೇಕು, ಮೇಯಿಸ್ಕೊಂಡು ಒಣಸೆಯೋ ಅಲ್ಲಿ ಬೇರೆ ಬೇರೆ ಪ್ರದೇಶಗಳು, ಮರಣಕಟ್ಟೆ ಅಂತ ಊರು, ಅಲ್ಲೆಲ್ಲ ಆ ಪ್ರದೇಶದಲ್ಲಿ ದನಗಳನ್ನು ಮೇಯಿಸ್ಕೊಂಡು ನಾನು ಮತ್ತೆ ಹಟ್ಟಿಗೆ ದನಗಳನ್ನು ಹೊಡ್ಕೊಂಡು ಹೋಗಬೇಕು. ಕಲ್ಯಾಣ ಹೊಂಡ ಇರ್ಬೋದು, ಆಲೂರು, ಮತ್ತು ಗುಡ್ಡೆ ಅಂಗಡಿ, ಕಂಬದ ಕೋಣೆ, ಈ ಪರಿಸರ ನಾನಿದ್ದಂಥದ್ದು. ಅಲ್ಲಿ ಈ ರೀತಿ ನಾನು ಕಷ್ಟದಲ್ಲಿದ್ದೇನೆ. ನಾನು ಒಂದು ದಿನ ಇದೇನು ಬೇಡ, ನಾನೆಲ್ಲರೂ ಹೋಗಬೇಕು. ಆವಾಗಲೇ ನನಗೆ ತುಂಬ ಸುಣ್ಣ ಆಗಿದ್ದೆ, ಯಾಕಂದರೆ ಆ ಮನೇಲಿ ಚಿತ್ರಹಿಂಸೆಗಳು ನನಗೆ ಭಾಳಷ್ಟು ಕೊಡ್ತಾಯಿದ್ರು. ಮತ್ತು ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋಗ್ತಿರುವಾಗ ಆಲೂರಿನಲ್ಲಿ ಒಂದು ಶಾಲೆ ಇದೆ, ಸರಸ್ವತಿ ಪ್ರಾಥಮಿಕ ಖಾಸಗಿ ಪ್ರಾಥಮಿಕ ಶಾಲೆ. ಇವರು ನಾನು ಮನೆಯನ್ನು ತಪ್ಪಿಸ್ಕೊಂಡಂತ ನೋಡಿದಂಥ ಶೆಟ್ರು ಗದ್ದೆಯಲ್ಲಿ ನೇಜಿ ನೆಡ್ತಾ ಇದ್ರು. ಅದನ್ನು ನೋಡಿಕೊಂಡು ನಾನು ಇಲ್ಲ ಮನೆಯಲ್ಲಿ ಗಂಡು ಕಾಮಕ್ಕಿಲ್ಲ, ಎಲ್ಲ ಹೋಯ್ತು, ಓಡ್ಕೊಂಡು ಹೋಯ್ತು ಅಂತ ಹೇಳ್ಕೊಂಡು ಅವರು ನೋಡಿದವರು ನನ್ನನ್ನು ಬೆರೆಸ್ಕೊಂಡು ಬಂದರು. ನಾನು ಬಸ್ಸಿಂದ ಕೆಳಗೆ ಇಳುವಾಗ ಇವರು ಬಸ್ಸಿಂದ ಮೇಲೆ ಹತ್ತುತ್ತಾ ಇದ್ರು. ಸೊ ಇವರು ನನ್ನನ್ನು ನೋಡಿದ್ದೆ, ಒಂದು ಕತ್ತಿಯನ್ನು ಬೀಸಿದ್ರು. ಕತ್ತಿ ಎಲ್ಲಾದರೂ ನನಗೆ ತಾಗಿದ್ರೆ ಆವಾಗಲೇ ನನ್ನ ಜೀವ ಹೋಗ್ತಿತ್ತು. ಬಟ್ ಕತ್ತಿ ಹೋಗಿ ಬಸ್ಸಿನ ಟೈರ್ಗೆ ಸಿಕ್ಕೊಂಡು ಬಿಡ್ತು. ನಾನು ಆ ಕೂಡಲೇ ಬಸ್ಸಿಂದ ಅಡಿಗೆ ಹೋಗಿ ಒಂದು ಶಾಲೆಗೆ ಹೋಗ್ಕೊಂಡೆ. ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು. ಅವಾಗ ಶಾಲೆ ಹೋಗ್ಕೊಂಡಾಗ ಆ ಶಾಲೆಯಲ್ಲಿ ಮೀನಾಕ್ಷಿ ಅಂತ ಒಬ್ಬಳು ಹುಡುಗಿದ್ಲು. ಈ ಮೀನಾಕ್ಷಿ ಯಾರು,
ಮೀನಾಕ್ಷಿ ದುಡಿಯೋ ಮಕ್ಕಳ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂಥ ಒಬ್ಬ ಮಗು. ಅವರ ಅಕ್ಕ ಶಶಿಕಲಾ ಅಂತೇಳಿ ಅವರೆಲ್ಲ ಭೀಮಾ ಸಂಘವನ್ನು ಕಟ್ಟಿಕೊಂಡಂಥವ್ರು. ಈ ಆಲೂರಿನಲ್ಲಿ ಮಂಜೇಶ್ ಶೆಟ್ಟಿ ಮೂಲಕ ನೀವು ನಮ್ಮ ಭೂಮಿಗೆ ಬಂದಂಥವ್ರು. ಮಂಜೇಶ್ ಶೆಟ್ಟಿ ಅಂತೇಳಿ ಮಕ್ಕಳ ಮಿತ್ರರಾಗಿ ಕೆಲಸ ಮಾಡ್ತಾ ಇದ್ರು. ಈ ಶೆಟ್ಟಿ ಇವರ ಮನೆಯನ್ನು ಸಂಪರ್ಕಿಸಿದ್ರು. ಇಲ್ಲ, ಈ ಮಗುವನ್ನು ನಾವು ತಗೊಂಡಿದ್ದೆ, ನಾವು ಹಣ ಕೊಟ್ಟು ತಗೊಂಡಿದ್ದೇವೆ, ಅದು ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಸೇರಿದ ಮಗು ಅಂತೇಳಿ ನನಗೆ ಹೇಳಿದರು. ಗೌಡ, ನೀನು ಹೋಗಬೇಡ ಮಾಣಿ, ಅವ್ರು ನಿನ್ನನ್ನು ಚೆನ್ನಾಗಿ ಮಾಡಿ ನೋಡ್ಕೊಳ್ಳೋದಿಲ್ಲ, ನಾವು ಒಳ್ಳೆ ಮಾಡಿ ನೋಡ್ತೇವಲ್ಲ, ಹಾಗೀಗ ಅಂಥೇಳಿ ಅವ್ರು ನನ್ನನ್ನು ಒಂದು ರೂಮಲ್ಲಿ ಒಂದು ಕೋಣೆಯಲ್ಲಿ ಕಟ್ಟಿ ಹಾಕಿ ಚಿಲಕ ಹಾಕಿದರು. ಮಾರನೇ ದಿನ ನಮ್ಮ ಭೂಮಿ ಸಂಸ್ಥೆಗೆ ವಿಷಯ ಗೊತ್ತಾಯಿತು. ಪೊಲೀಸ್ ಇಲಾಖೆಯಿಂದ ಮತ್ತು ಮಕ್ಕಳ ಮಿತ್ರರಿಂದ ಹೀಗೆ ಇವರೆಲ್ಲ ಒಂದು ತಂಡವಾಗಿ ಶಾರದಮ್ಮ ಮತ್ತು ಬಾಲಕೃಷ್ಣ ಗೌಡ್ರು ಮತ್ತು ಗಣಪತಿ ಎಮ್ಮು ನಮ್ಮ ಭೂಮಿಯಲ್ಲಿ ಯಾರೆಲ್ಲ ಇವತ್ತು ಕಾರ್ಯನಿರ್ವಹಿಸ್ತಿದ್ರು ಹಿಂದೆಲ್ಲ, ಅವರೆಲ್ಲರೂ ಒಂದು ತಂಡವಾಗಿ ಪ್ರವೀಣು, ಶಶಿಕಲಾ, ಭಾರತಿ, ಶ್ರೀಮತಿ ಇವರೆಲ್ಲ ಬಂದು ನನ್ನನ್ನು ಬಿಡಿಸ್ಲಿಕ್ಕೆ ಬಂದರು. ಆನಂತರದಲ್ಲಿ ಅಲ್ಲಿ ಬಿಡಿಸ್ಕೊಂಡು ಇಡೀ ಲೈಫ್ ಟರ್ನ್ ಆಯಿತು. ಒಂದು ಅಲ್ಲಿ ಟರ್ನ್ ಆಗಿ ಹೊಡೆದಂತವನು ನಾನು ನಮ್ಮ ಭೂಮಿಗೆ ಬಂದೆ. ನಮ್ಮ ಭೂಮಿಯ ಗೇಟ್ ಒಳಗೆ ಬರುವಾಗ ನನ್ನ ಮೈಯಲ್ಲಿ ಖಾಲಿ ಒಂದು ಹರಕು ಚಡ್ಡಿ, ಒಂದು ಅಂಗಿ ಅಷ್ಟೆ, ಬೇರೆ ಏನೂ ಇಲ್ಲ. ಹಾಗೆ ನಮ್ಮ ಭೂಮಿಗೆ ಬಂದಂಥ ಹಿನ್ನೆಲೆ ಇದನ್ನು ನಾನು ಭಾಳ ಚಿಕ್ಕದಾಗಿ ಹೇಳಿದ್ದು, ಬಟ್ ಇದರ ಹಿಂದಿನ ಸ್ಟೋರಿಗಳು ಬೇಕಾದಷ್ಟಿದೆ. ಓಕೆ, ಸೊ ಆಯಿತು. ಈಗ ನೀವು ಅಲ್ಲಿಂದ ಬಂದ್ರಿ, ಆಮೇಲೆ ಎಜುಕೇಷನ್ ಮಾಡ್ತಾ ಮಾಡ್ತಾ ನಿಮ್ಮ ಸ್ವಂತ ಕಾಲ ಮೇಲೆ ದುಡಿಮೆ ಮಾಡ್ತಾ ಎಜುಕೇಷನ್ ಮಾಡಿದ್ರಿ. ಈಗ ನೀವು ಇವತ್ತು ಒಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಮುಖ ಕಲಾವಿದರಾಗಿ ಒಬ್ಬರು ಕಾಣ್ತಾ ಇದ್ದೀರಿ. ಇವತ್ತು ಅಷ್ಟಮಿಲಿ ಮತ್ತು ವಿಟ್ಲಪಿಂಡಿಯ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾಡಿದ್ರಿ. ಸೊ ನಿಮ್ಗೆ ಒಟ್ಟಾರೆಯಾಗಿ ನಿಮಗೆ ಈ ಕಲೆಕ್ಷನ್ ಆಗಿದೆಲ್ಲ, ಈ ಒಟ್ಟು ಹಣಕಾಸು ಇದು, ನೀವು ಯಾವ ಸಿಸ್ಟಮ್ನಲ್ಲಿ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ ಅಂತ? ಅದು ನೀವು ಕೊಡಬೇಕು, ಇಂಥವರಿಗೆ ಕೊಡಬೇಕು ಅಂತ ಹೇಗೆ ಆಯ್ಕೆ ಪ್ರೋಸೆಸ್ ಹೇಗೆ ಅಂತ? ವಿಶೇಷವಾಗಿ ನಾನು ಮೊದಲು ವರ್ಷ ಆಯ್ಕೆ ಮಾಡಿಕೊಂಡದ್ದು ನನಗೆ ಒಂದು ಜನ್ಮವನ್ನು ಕೊಟ್ಟಿದ್ದು ನಮ್ಮ ಭೂಮಿ ಸಂಸ್ಥೆ. ಯಾಕಂದರೆ ನಾನು ಇವತ್ತು ನಮ್ಮ ಭೂಮಿಗೆ ಹೋಗ್ತಾ ಇರಲಿಲ್ಲ ಅಂದರೆ ನನ್ನಂತೂ ಅನೇಕ ಮಕ್ಕಳು ಇದ್ದರು ನನ್ನ ಜೊತೆಯಲ್ಲಿ. ಅವರಿವತ್ತು ಸಮಾಜದಲ್ಲಿ ಬೇರೆ ಬೇರೆ ಹಂತದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ. ಉದಾಹರಣೆ ನಾಗರಾಜ್ ಕೋಳಿಕೆರೆ ಅಂತವ್ರು ಇರ್ಬೋದು, ಮತ್ತು ಪಾರ್ವತಿ ಅಂತವ್ರು ಇರ್ಬೋದು, ಸತೀಶು, ಶರತ್ತು, ಮತ್ತು ಜಗದೀಶ್ ಅಂತವ್ರು ಇರ್ಬೋದು, ಜೈಸಾನು, ಅವರೆಲ್ಲ ಬೇರೆ ಬೇರೆ ಹಂತಗಳಿಂದ ಬಂದಂಥವ್ರು. ಗೋಪಾಲ ಹಿನ್ನೆಲೆ ಕೂಡ ಅವನು ಬಂದಂಥದ್ದು ಆಲೂರು ಪ್ರದೇಶದಿಂದನೇ. ಹಾಗೆ ನಮ್ಮ ಭೂಮಿ ಅನ್ನುವಂಥದ್ದು ಸಾಕಷ್ಟು ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಒಂದು ಸಂಸ್ಥೆ. ಹಾಗಾಗಿ ನಾನು ಎಣಿಸ್ಕೊಂಡೆ, ನನಗೆ ಒಂದು ಅನ್ನ ಕೊಟ್ಟಿದೆ, ನನ್ನನ್ನು ಈ ಸಮಾಜಕ್ಕೆ ನೀಡಿದೆ, ನನ್ನ ಹಾಗೆ ಬರುವಂಥವ್ರು ಅನೇಕ ಮಕ್ಕಳಿದ್ದಾರೆ, ನನ್ನಿಂದ ಏನಾದರೂ ಒಂದು ಕಿಂಚಿತ್ತು ಸಹಾಯ ಮಾಡ್ಬೋದಲ್ಲ ಈ ಮೂಲಕ ಅಂಥೇಳಿ ನಾನು ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಕುಂದಾಪುರದ ನಮ್ಮ ಭೂಮಿ ಸಂಸ್ಥೆ. ಎಷ್ಟು ಆ ಬಾರಿ ಎಷ್ಟು ಒಟ್ಟಾಗಿದೆ ಹಣ, ಇದು ಧನ ಸಹಾಯ ಒಟ್ಟು ಸೇರಿಸಿದ್ರಿ ನೀವು? ಆವಾಗ 1 ಲಕ್ಷ ತನಕ ನಾವು ಒಟ್ಟು ಮಾಡಿದ್ವಿ. ಖರ್ಚು ವೆಚ್ಚಗಳನ್ನು ಕಳೆದು ಉಳಿದಂಥ ಮೊತ್ತವನ್ನು ನಾನು ನಮ್ಮ ಭೂಮಿ ಸಂಸ್ಥೆಗೆ ನೀಡಿದೆ, ನಮ್ಮ ಸ್ನೇಹಿತರ ಮುಖಾಂತರ ಹೋಗಿ ನಾವೆಲ್ಲ. ಆವಾಗ ನನ್ನ ಜೊತೆಯಲ್ಲಿ ಅನೇಕರು ಸಹಕರಿಸಿದ್ರು. ಮತ್ತು ವಿಶೇಷ ನಮ್ಮ ಭೂಮಿ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ, ನಮ್ಮ ಭೂಮಿ ಆರಂಭದಲ್ಲಿ ಕುಂದಾಪುರದಲ್ಲಿ 5 ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಕರ್ನಾಟಕದಲ್ಲಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಿರುವಂಥ ಒಂದು ಸಂಸ್ಥೆ. ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನಿಟ್ಟು, ಮತ್ತು ನಮ್ಮ ಭೂಮಿಯಲ್ಲಿ ವಿಶೇಷವಾಗಿ ಫಾರಿನ್ನಿಂದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸ್ಕೊಂಡು ಧ್ರುವ ವರ್ಕ್ಶಾಪ್ ಇರ್ಬೋದು, ಹೊಸ ಮಕ್ಕಳ ತೂಫಾನ್ ಕಾರ್ಯಕ್ರಮ. ಓಕೆ, ನಾವು ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ನಮ್ಮ ಚರ್ಚೆ ಮುಂದುವರಿತದೆ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಕರಾವಳಿಗೆ ಕಾಲಿಟ್ಟ ಮಾರಿಕಾಡು ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆಗೆ ಕಲಾ ಪ್ರತಿಭಾವಂತ ಯುವಕ, ಏನು ವಿದ್ಯಾರ್ಥಿ ಕೂಡ ಹೌದು, ಮಾರಿಕಾಡು ವೇಷದಲ್ಲಿ ಜಗತ್ಪ್ರಸಿದ್ಧಿಯನ್ನು ಪಡೆದಂತಹ, ಅಷ್ಟಮಿಯಲ್ಲಿ ಜಗತ್ಪ್ರಸಿದ್ಧಿಯನ್ನು ಪಡೆದಂತಹ ರಾಮಾಂಜಿ ನಮ್ಮ ಭೂಮಿಯವರು ನಮ್ಮ ಜೊತೆಗಿದ್ದಾರೆ. ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀರಿ ರಾಮಾಂಜಿ. ಬಾಲ್ಯದಿಂದಲೇ ನೀವು ನಿಮ್ಮ ಬದುಕನ್ನು ಹೇಗೆ ಕಟ್ಟಬೇಕು ಅಂತ ನಿಮ್ಮ ಸ್ವ ಅನುಭವದಿಂದ ನೀವು ಕಟ್ಕೊಂಡು ಬಂದವರು.
ಈ ಶಿಕ್ಷಣದ ಜೊತೆಗೆ ಉದ್ಯೋಗಗಳನ್ನು, ಅರೆಕಾಲಿಕ ಉದ್ಯೋಗಗಳನ್ನು ಮಾಡಿಕೊಂಡು ಎಜುಕೇಷನ್ ಪಡ್ಕೊಂಡವರು, ನಿಮ್ಮ ದುಡಿಮೆಗೆ, ನಿಮ್ಮ ಅನ್ನಕ್ಕೆ ನಿಮ್ಮ ದುಡಿಮೆಯನ್ನು ಅವಲಂಬಿಸಿಕೊಂಡಿದ್ದವರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನೀವು ಇದು ಅಷ್ಟಮಿ ವಿಟ್ಲಪಿಂಡಿಯನ್ನು ಒಂದು ನನ್ನ ಒಂದು ಬಡವರಿಗೆ, ನನ್ನಂಥ ಸಾವಿರಾರು ಜನರಿಗೆ ಒಂದು ದಾರಿದೀಪ ಆಗಲಿ ಅನ್ನುವಂಥ ಒಂದು ವೇದಿಕೆಯನ್ನಾಗಿ ಸೃಷ್ಟಿ ಮಾಡಿಕೊಂಡವರು. ಸೊ ನಿಮಗೆ ಅದಾದ ನಂತರ ನಮ್ಮ ಭೂಮಿಗೆ ನೀವು ಮೊದಲ ಧನ ಸಹಾಯ ಮಾಡಿದ್ರಿ, ಅದಾದ ನಂತರ ನೀವು ಏನು ಮಾಡಿದ್ರಿ, ಮತ್ತು ಈಗ ಈ ವರ್ಷದ ಸಂಪನ್ಮೂಲವನ್ನು ನೀವು ಏನು ಮಾಡ್ತೀರಿ, ಮತ್ತು ಮುಂದಿನ ವರ್ಷಗಳ ಪ್ಲ್ಯಾನ್ ಹೇಗೆ, ಮತ್ತು ನಿಮಗೆ ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ @% ಅಂತ, ಅದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಕಳೆದ ವರ್ಷ ಹಾಕಿದಂಥ ವೇಷ ಅಪಕಲಿಪ್ಟೋ ಅಂತೇಳಿ, ಅದು ದಕ್ಷಿಣ ಆಫ್ರಿಕಾದ ಒಂದು ಬುಡಕಟ್ಟು ಜನಾಂಗ. ಆ ವಿಷಯಕ್ಕೆ ಬಂದಾಗ ಆ ವೇಷ ವಿಶೇಷತೆ ಬೇರೆ. ಅದ್ರ ಬಗ್ಗೆ ಕಳೆದ ವರ್ಷ ಡಾಕ್ಯುಮೆಂಟ್ರಿ ಶ್ರೀಶಾಪಾಲನ್ ಅವರು ಮಾಡಿದಂಥ ಡಾಕ್ಯುಮೆಂಟ್ರಿ ಅತ್ಯಂತ ವೈರಲ್ ಆಗಿ ಬೇರೆ ಬೇರೆ ಕಡೆ ಜನ ಮೆಚ್ಚುಗೆ ಪಡೀತು, ಮತ್ತು ವೇಷ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿತ್ತು. ಈ ವರ್ಷದ ವಿಷಯಕ್ಕೆ ಬಂದಾಗ ಈ ವರ್ಷ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದ ಒಂದು ಬಹುಮುಖ್ಯ ಪಾತ್ರ, ಇದನ್ನು ಕನ್ನಡಕ್ಕೆ ರೂಪಾಂತರ ಮಾಡಿದವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರು ಮಾರಿಕಾಡಾಗಿ ಚಿತ್ರಿಸಿದ್ದಾರೆ. ಈ ಪಾತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದಂದರೆ, ನಾವು ನಮ್ಮದೇ ಆದ ಒಂದು ದೃಷ್ಟಿಕೋನ ಮತ್ತು ರಂಗ ಪರಿಕಲ್ಪನೆ ಮತ್ತು ಇದರ ಒಟ್ಟು ವಸ್ತು ವಿನ್ಯಾಸ ಮತ್ತು ಆ ಒಂದು ಪಾತ್ರದ ಚಿತ್ರಣವನ್ನು ಕಟ್ಟಿಕೊಟ್ಟಂಥದ್ದು ಪ್ರಶಾಂತ್ ಉದ್ಯಾವರ ಮತ್ತು ಭುವನ್ ಮಣಿಪಾಲ, ಕೌಶಿಕು ಮತ್ತು ರಾಜು ಮಣಿಪಾಲು, ಇವರೆಲ್ಲ ರಂಗತಂಡದಲ್ಲಿ ಕೆಲಸ ಮಾಡ್ತಿರುವಂಥವ್ರು. ಇವರ ಮುಖಾಂತರ ನಾವು ಚರ್ಚೆ ಮಾಡಿ ಇದನ್ನು ತಂದುಕೊಂಡ್ರೆ ನಾವು ಈ ವರ್ಷ ಇದು ನಮಗೆ ಒಂದು ಏನಾದರೂ ಒಂದು ಜನ ಮೆಚ್ಚುಗೆ ಪಡಿಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ನಮಗೆ 100ಕ್ಕೆ 100 ಯಶಸ್ಸನ್ನು ಕಾಣ್ತು. ಇವತ್ತು ಕೂಡ ಇವತ್ತು ಶ್ರೀಶಾಪಾಲನ್ ಮಾಡಿದಂಥ ಡಾಕ್ಯುಮೆಂಟ್ರಿ ಏನಿದೆ ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ಸಿಕ್ಕಂತಹ ಬೆಂಬಲಗಳು ಮತ್ತು ಗುರುದತ್ ಕಾಮತ್ತು ಅವರ ಸ್ನೇಹಿತರೆಲ್ಲ ಬಂದು ನನಗೆ ನೀಡುತ್ತಿರುವಂಥ ಪ್ರೋತ್ಸಾಹ ಇರ್ಬೋದು. ನನ್ನ ಸ್ನೇಹಿತರ ವಲಯದಲ್ಲಿ ವಿಶೇಷವಾಗಿ ಸುಜಾತ ಗುರುದಾಸ್ ಮನೆಯವರು, ಅವರು ನನಗೆ ವಿಶೇಷವಾದ ಬೆಂಬಲವನ್ನು ಕೊಡ್ತಿರುವಂಥದ್ದು. ಮತ್ತು ಪ್ರದೀಪ್ ಶೆಟ್ಟಿ, ಭರತು, ಸಂದೀಪು, ಮಾರುತಿ, ಧೀರಜ್, ಧನರಾಜ್ ಶೆಟ್ಟಿಗಾರು, ಹೀಗೆ ಅನೇಕರಿದ್ದಾರೆ. ಮತ್ತು ರೋಹಿತ್, ರಕ್ಷಿತ್ ಇವತ್ತು ನನ್ನ ಜೊತೆ. ನೀವು ಈಗ ಇವತ್ತು ಮಾರಿಕಾಡು ವೇಷ ಮಾಡಿದ್ರಲ್ಲ, ಸೊ ಎಷ್ಟು ದಿವಸದ ತಯಾರಿ ಮಾಡಿದ್ರಿ, ಮತ್ತು ಅದು ಹೇಗೆ, ಯಾರು ನಿಮಗೆ ಇದನ್ನೆಲ್ಲ ಡಿಸೈನ್ ಮಾಡಿ ಕೊಟ್ಟಿದ್ದು, ಆಮೇಲೆ ಅದು ಇಡೀ ಪ್ರೋಸೆಸ್ ಹೇಗಾಯಿತು ಅಂತ? ಈ ವಿಷಯಕ್ಕೆ ಬಂದಾಗ ಇದರ ಹಿಂದಿನ ತಯಾರಿ 1 ವಾರದಿಂದ ನಡೀತಾ ಇತ್ತು. ಬಟ್ ವೇಷಭೂಷಣದ ವಿಷಯಕ್ಕೆ ಬಂದಾಗ ಒಂದೇ ದಿನ ರಾತ್ರಿಯಲ್ಲಿ ಪ್ರಶಾಂತ್ ಮತ್ತು ಸ್ನೇಹಿತ ಭುವನ್ ಅವರೆಲ್ಲ ಕೂತ್ಕೊಂಡು ಅದರ ವರ್ಕನ್ನು ತಯಾರು ಮಾಡಿದರು. ನಾನು ಬೆಳಗ್ಗೆ ವೇಷಕ್ಕೆ 7 ಗಂಟೆ ಕೂತ್ಕೊಂಡಿದ್ದೇನೆ. ವೇಷ ಮುಗಿಯುವಾಗಲೇ ನನಗೆ ಮಧ್ಯಾಹ್ನ 2:30-3 ಗಂಟೆ ಆಗಿದೆ. ಅಂದರೆ ಆ ವೇಷ ಏನಿದೆ, ಈ ಸಲ ನಾನು ಮಾಡಿದಂಥ ವೇಷ ಬಹಳ ಕಷ್ಟಕರವಾಗಿತ್ತು. ಯಾಕಂದರೆ ಇಡೀ ಮೈಗೆ ಗಮ್ಮನ್ನು ಹಾಕಬೇಕಿತ್ತು. ಆ ಗಮ್ ಹಾಕಿದಾಗ ಆ ಗಮ್ಮು ಹಾಕಿದಂಥ ಗಮ್ ತಾಗಿದ ಚರ್ಮ ಏನಿದೆ ಸುಟ್ಟಾಗಿ ಆಗುವಂಥದ್ದು, ತಲೆಯಲ್ಲಿ ಗಾಯ ಮಾಡ್ಕೊಂಡಿರುವಂಥದ್ದು ಈ ಸಲ ನಾನು. ಮತ್ತು ಇಡೀ ಫೋಮ್ ಇದೆಯಲ್ಲ, ಫೋಮು ಸುತ್ತಿದಾಗ ಚರ್ಮ ಒಂದು ರೀತಿಯಲ್ಲಿ ಬ್ಲಡ್ ಕಟ್ಟಿ ಹೋಗುವಂಥದ್ದು. 2 ದಿನ ಕೂಡ ಫೋಮ್ ಅನ್ನುವಂಥದ್ದು ಭಾಳ ಹೀಟ್ ಆಗಿರುವಂಥ, ಅದರಲ್ಲಿ ಕೆಲಸ ಮಾಡಿ ಅದರಲ್ಲಿ 4 ದಿನ ಮಲಗಿಕೊಂಡಂಥವ್ರು ಅನೇಕರಿದ್ದಾರೆ. ಅದೆಲ್ಲ ಒಟ್ಟಾರೆಯಾಗಿ ನನಗೆ ಈ ಸಲ ತುಂಬ ಅನೇಕರ ಮನೆಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಎಲ್ಲಿ ಕೂಡ ಅನೇಕರು ಸೆಲ್ಫಿ ನಿಮ್ಮನ್ನು ನೋಡಲಿಕ್ಕೆ ನಾವು ಬರ್ತಾಯಿದ್ವಿ, ಎಲ್ಲಿದ್ದೀರಿ, ಅನೇಕರು ಕರೆಗಳನ್ನು ಮಾಡ್ತಿದ್ರು, ನನಗೆ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಊಟ ಮಾಡಲಿಕ್ಕೆ ಕೂಡ ಕಷ್ಟ ಆಗಿತ್ತು. ಧನರಾಜು ಮತ್ತು ಮಾರುತಿ ಅಥವಾ ಧೀರಜು ಮತ್ತು ಕೌಶಿಕ್ ಇವರು ನನಗೆ ನೀರು ಕೊಟ್ಟು ಸಹಾಯ ಮಾಡ್ತಾಯಿದ್ರು. ಮತ್ತು ಬಸವ ಅಂಥೇಳಿ ಒಬ್ಬ ಹುಡುಗ ಇದ್ದ, ಅವನು 2 ದಿನ ಕೂಡ ನನ್ನೊಟ್ಟಿಗೆ ಡಬ್ಬ ಹಿಡ್ಕೊಂಡು ಹಣ ಸಂಗ್ರಹಿಸುವಲ್ಲಿ ತುಂಬ ಶ್ರಮದಾಯಕ ಕೆಲಸವನ್ನು ಮಾಡಿದ್ದಾನೆ. ಈ ಹಿಂದೆ ಇದ್ದವರು ಮತ್ತು ಇವತ್ತಿದ್ದವರು, ಮುಂದೆ ಬರುವಂಥವರು, ಅವರೆಲ್ಲರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಕೊಡ್ತೀನಿ. ನಿಮಗೆ ಬಹಳ ಪ್ರಮುಖವಾಗಿ ನೆಗೆಟಿವ್ ಅಪ್ರೋಚ್ ಯಾವ ರೀತಿ ಇತ್ತು ಅಂತ, ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೆನ್ನು ತಟ್ಟೋರು ಒಂದಷ್ಟು ಜನ ಇರ್ತಾರೆ, ಕಾಲು ಎಳೆಯೋರು ಅಂತ ಹೇಳಿದ್ರೆ ಅವಾಗ. ಹೌದು. ಸೊ ಅದು ಯಾವ ರೀತಿಯ ನಿಮಗೆ ಬಹಳ ಪ್ರಮುಖವಾಗಿ ಕಾಡಿದ್ದು ಅಂತ? ಇವನು ಎಲ್ಲ ದುಡ್ಡು ಒಟ್ಟು ಮಾಡ್ತಾನೆ, ಇವನು ಕೊಡ್ತಾನೆ ಇಲ್ವೋ, ಎಷ್ಟು ಒಟ್ಟು ಮಾಡಿದ್ದಾನೆ, ಏತ್ ಕಾಸು ಒಟ್ಟು ಮಲ್ತಾ ಕೊರ್ಪನ ಇಜ್ಜಾನ, ಆ ರೀತಿಯ ಮಾತುಗಳು ಕೇಳಿದ್ದು ಉಂಟು. ಮತ್ತು ಕೆಲವರು ನಮಗೇನಾದರೂ ಹೆಲ್ಪ್ ಇವತ್ತು ನಾನು ಈ ರೀತಿಯ ಸಹಾಯ ಮಾಡ್ತಿದ್ದೇನೆ, ಇದೆಲ್ಲವೂ ಕೂಡ ಜಗತ್ತಿಗೆ ಗೊತ್ತಾಗಿದ್ದು ಮಾಧ್ಯಮದವರ ಮುಖಾಂತರ.
ಮಾಧ್ಯಮದವರಿಗೆ ನಾನು ಗೌರವ ಕೊಡಲೇಬೇಕು. ಯಾಕಂದರೆ ಮಾಧ್ಯಮದವರು ಇಷ್ಟೆಲ್ಲ ಬೆಂಬಲ ಕೊಡ್ತಿರುವಂಥದ್ದು ನಮ್ಮಂಥ ಕಲಾವಿದರಿಗೆ ಮತ್ತು ಕಲೆಗಾರರಿಗೆ ಮತ್ತು ಸಾಮಾಜಿಕ ಪ್ರಜ್ಞೆ ಉಳ್ಳವರಿಗೆ. ಹಾಗಾಗಿ ಅನೇಕರು ನನಗೆ ದೂರ ವಿದೇಶಗಳಲ್ಲಿ ಕೂತ್ಕೊಂಡಂಥವ್ರು ಕರೆಯನ್ನು ಮಾಡಿದರು, ಮತ್ತು ಫೇಸ್ಬುಕ್ಕು, ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಶುಭಾಶಯಗಳನ್ನು ಕೋರಿದರು. ಮತ್ತು ನಾವೊಂದು ಅಕೌಂಟ್ ನಂಬರನ್ನು ಕೂಡ ಈ ಸಲ ಕೊಟ್ವಿ. ನೋಡಿ, ದಯವಿಟ್ಟು ನೀವು ಯಾರು ಸಹಾಯ ಮಾಡಲು ಇಚ್ಛಿಸೋರು ಇಂಥ ನಮ್ಮ ಅಕೌಂಟ್ ನಂಬರ್ ಇದೆ, ಅದಕ್ಕೆ ಮಾಡಿ ಅಂತ ಹೇಳಿದ್ವಿ. ಯಾರೊಬ್ಬರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ, ರೆಸ್ಪಾನ್ಸ್ ಮಾಡಲಿಲ್ಲ. ದಯವಿಟ್ಟು ಈ ವಾಹಿನಿಯ ಮುಖಾಂತರ ಮುಂದೆ ನಾವು ಈ ವಾಹಿನಿಯಲ್ಲಿ ನಮ್ಮ ಅಕೌಂಟ್ ನಂಬರನ್ನು ನಾವು ತಿಳಿಸ್ತೇವೆ. ಈ ವಾಹಿನಿಯ ಮುಖಾಂತರ ಆದರೂ ಇನ್ನೂ ತಮಗೆಲ್ಲ ಸಮಯಾವಕಾಶ ಇದೆ. ನಮ್ಮ ಅಕೌಂಟಿಗೆ ಒಂದಿಷ್ಟು ತಮ್ಮಿಂದ ಸಾಧ್ಯವಾದಷ್ಟು ಹಣವನ್ನು ನಮಗೆ ಜಮಾ ಮಾಡಿದರೆ ಅದು ಮುಂದಿನ ಬರುವ ದಿನಗಳಲ್ಲಿ ಹೀಗೆ ಅನೇಕರು ನನಗೆ ಕರೆ ಮಾಡ್ತಾಯಿದ್ರು. ಕುಂದಾಪುರದಿಂದ ಕರೆ ಮಾಡಿದರು, ಮಂಗಳೂರಿಂದ ಕರೆ ಮಾಡಿದರು, ತೀರ್ಥಹಳ್ಳಿಯಿಂದ ಒಂದು ಕಡೆಯಿಂದ ಕರೆ ಮಾಡಿದರು. ನಿನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಪರ್ಕಳದಲ್ಲಿ. ಅಲ್ಲಿ ಒಬ್ಬ ಶಿಕ್ಷಕಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು, ಅವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ಕೇಳಿದರು, ಹೀಗೆ ನಮ್ಮ ಮಗುವಿಗೆ ಅಂಗವಿಕಲತೆಯಿಂದ ಬಳಲ್ತಾ ಇದ್ದೇವೆ, ನಾವು ಸ್ವಲ್ಪ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ, ನಮಗೆ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದರು. ಖಂಡಿತ ನಾನು ಹೇಳಿದೆ, ನಾನು ಕೂಡ ಅಷ್ಟು ಆರ್ಥಿಕತೆಯಿಂದ ಪ್ರಬಲನಲ್ಲ. ನನಗೆ ಸಮಾಜದಲ್ಲಿ ಯಾರು ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಇವತ್ತು ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಿದ್ದಾರೆ ಅಂಥವ್ರು ನಮಗೆ ಈ ಮೂಲಕ ನೀಡಿದರೆ ಹಣವನ್ನು, ನಾವು ಅಂಥವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡ್ತೇವೆ. ಅಷ್ಟೇ ಪ್ರಾಮಾಣಿಕತೆಯಿಂದ ಈ ವಾಹಿನಿ ಮುಖಾಂತರ ನಾನು ಉಡುಪಿಯ ಜನತೆಗೆ ಮತ್ತು ಈ ಚಾನಲ್ ಎಲ್ಲೆಲ್ಲಿ ಬಿತ್ತರಿಸ್ತಾ ಇದೆ ಈ ಕಾರ್ಯಕ್ರಮವನ್ನು ಅವರಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಬಾರಿ ನಾವು ಇಲ್ಲೇ ಕೊರಂಕರ್ಪಾಡಿಯ ಕಲ್ವಾರಿ ವೃದ್ಧಾಶ್ರಮ ಅಂತೇಳಿ ಅಲ್ಲಿ ಅದನ್ನು ನಡೆಸ್ತಿರುವಂಥವ್ರು ಕುಮಾರ್ ಮತ್ತು ಅವರ ಧರ್ಮಪತ್ನಿ. ಅವರು ಒಂದು ಖಾಸಗಿ ಸ್ಥಳದಲ್ಲಿ ಕೂತ್ಕೊಂಡು ಅನೇಕ ವೃದ್ಧರನ್ನು, ಸಮಾಜದಿಂದ ಬದಿಗೊತ್ತಲ್ಪಟ್ಟಂತಹ ಯಾರೂ ಇಲ್ಲದೇ ನಿರ್ಗತಿಕರನ್ನು ತಂದು ಅವರು ಸಾಕ್ತಾ ಇರುವಂಥವ್ರು. ಅವರಿಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಬರುತ್ತಿರುವಂಥದ್ದಲ್ಲಿ ಎಲ್ಲೂ ಕೂಡ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ನನ್ನ ಗಮನಕ್ಕೆ ಬಂದಿದ್ದು ಇಲ್ಲೇ ಕಡಿಯಾಳಿಯಲ್ಲಿ ಸೈಮೆಂಟ್ಸ್ ಗ್ರೂಪ್ ಅಂತೇಳಿ ಒಂದು ಕ್ರಿಕೆಟ್ ಬಳಗ ಇದೆ. ಅಲ್ಲಿ ಚೇತನ್ ಅಂತೇಳಿ ಒಬ್ಬ ಮಿತ್ರ ಇದ್ದಾರೆ. ಅವರಿಗೆ ಅವರ ಮಿತ್ರ ಮುಖಾಂತರ ಹೀಗೆ ಇಂಥಲ್ಲಿ ಒಂದು ಸಂಸ್ಥೆ ಕೆಲಸ ಮಾಡ್ತಿದೆ, ಅವರಿಗೆ ಯಾರಾದರೂ ಸಹಾಯ ಮಾಡಲಿಕ್ಕಿರುವವರು ಒಂದು ಹೆಲ್ಪ್ ಮಾಡ್ಬೋದು ಕೇಳಿದರು. ಆವಾಗ ಚೇತನು ನೋಡಿ ಹೀಗೆ ನೀವು ಮಾಡೋದಾದರೆ ಇಂಥವರಿಗೆ ಮಾಡಿ ಅಂತೇಳಿ ಒಂದು ಚಿಕ್ಕ ಸಲಹೆಯನ್ನು ಕೊಟ್ಟರು. ಅವರ ಸಲಹೆ ಮತ್ತು ಅವರ ಬೆಂಬಲ ಇವತ್ತು ಮಾರಿಕಾಡು ಒಂದು ವೇಷ ಬರಲಿಕ್ಕೆ ಸಾಧ್ಯ ಆಯಿತು. ಇದು ಪೂರ್ಣ ಸಹಕಾರ ನನಗೆ ಉಡುಪಿಯ ಜನತೆಗೆ ಕೂಡ ಸಲ್ತದೆ. ಮತ್ತು ಯಾರೆಲ್ಲ ಬೆಂಬಲ ಕೊಡ್ತಿದ್ದಾರೆ ಇವತ್ತು, ಪಣಿಯಾಡಿ ಫ್ರೆಂಡ್ಸ್ ಇರ್ಬೋದು, ಕಡಿಯಾಳಿ ಫ್ರೆಂಡ್ಸ್ ಇರ್ಬೋದು, ಇಡೀ ಉಡುಪಿ ಫ್ರೆಂಡ್ಸ್ ಇರ್ಬೋದು, ಬೇರೆ ಬೇರೆ ಸಮುದಾಯದವರು ನನ್ನನ್ನು ಗುರುತಿಸ್ತಿದ್ದಾರೆ, ಅವರಿಗೆ ಸಲ್ತದೆ. ಈಗ ನಿಮ್ಮ ಇಡೀ ವರ್ಷ ನೀವು 3-4 ವರ್ಷಗಳಿಂದ ಈ ವೇಷಗಳನ್ನು ಹಾಕ್ಕೊಂಡು ಬರ್ತಾ ಇದ್ದೀರಿ, ಇದು 5ನೇ ವರ್ಷ ಅಂತ ಹೇಳಿ. ಹೌದು. ನಿಮ್ಮ ಈ ಏನು ಧನ ಸಹಾಯ ಮಾಡುವಂಥ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ವರ್ಷ ರೆಸ್ಪಾಂಡ್ ಹೆಚ್ಚಾಗ್ತಾ ಇದೆಯಾ ಅಥವಾ ಕಡಿಮೆ ಆಗ್ತಾ ಇದೆಯಾ, ಹೇಗೆ? ಇಲ್ಲ, ಜನ ಒಂದೇ ಸಲ ರೆಸ್ಪಾನ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇಷ್ಟು ಕಳೆದ ವರ್ಷಕ್ಕಿಂತ ಈ ವರ್ಷ ನನಗೆ ಉತ್ತಮ ಪ್ರತಿಕ್ರಿಯೆ ಬಂತು. ಈ ಸಲ ನನಗೆ 1 ಲಕ್ಷದ ಧನ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಯಿತು. ಅನೇಕ ಬಾರಿ ಅಂದರೆ ಈ ಸಲ ನನಗೆ ಹೋಗಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಇವತ್ತು ಯುವಕರನ್ನು ಒಟ್ಟುಗೂಡಿಸಿ ಒಂದು ಕೆಲಸ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ 2 ದಿನ ಕೂಡ ಸಮಯವನ್ನು ಇಟ್ಟು ನಮ್ಮೊಟ್ಟಿಗೆ ಬರಲಿಕ್ಕೆ ಯಾರು ಕೂಡ ಬದ್ಧರಾಗಿರುವುದಿಲ್ಲ. ಅಂಥದ್ರಲ್ಲಿ ನಾವು ಈ ರೀತಿ ಕೆಲಸ ಮಾಡುವಾಗ ನನ್ನ ಜೊತೆಯಲ್ಲಿ ಕೆಲವಷ್ಟು ಯುವಕರು ಈ ಸಲ ಕೂಡ ನನಗೆ ಕೈ ಜೋಡಿಸಿದರು. ಅವರೆಲ್ಲರಿಗೂ ಕೂಡ ತಮ್ಮ ವಾಹಿನಿಯ ಮುಖಾಂತರ ನಾನು ಒಂದು ರೀತಿಯಲ್ಲಿ ಗೌರವವನ್ನು ಸಲ್ಲಿಸ್ತೇನೆ. ಮುಂದೆ ಕೂಡ ಅವರ ಬೆಂಬಲ ನನಗೆ ಬೇಕು. ನಾನು ಇವತ್ತು ಒಂದು ವೇಷದಲ್ಲಿ ಮಾತ್ರ ನಾನೊಂದು ನಿಮಿತ್ತ, ವೇಷ ನಾನು ಧರಿಸಿಕೊಂಡು ಅದೊಂದು ವೇಷ ಮಾತ್ರ ನಿಮಿತ್ತ. ಹೀಗೇನೆ ಇನ್ನೂ ಹಲವು ವೇಷಗಳನ್ನು ಧರಿಸಿಕೊಂಡು ಹಲವು ಸಾಮಾಜಿಕ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ತಮ್ಮೆಲ್ಲರೂ ಪೂರ್ಣ ಬೆಂಬಲ ಬೇಕು. ಓಕೆ, ಕೊನೆಯದಾಗಿ ಈಗ ಈ ಸಾಕಷ್ಟು ವೇಷಧಾರಿಗಳು ಈಗ ಬರ್ತಾ ಇದ್ದಾರೆ ಪಿಂಡಿ ಮತ್ತು ಅಷ್ಟಮಿಯ ಸಂದರ್ಭದಲ್ಲಿ. ಬೇಕು ಈಗ ಅದೊಂದು ಒಂದು ಬಿಸ್ನೆಸ್ ಥರ ಒಟ್ಟು ಮಾಡ್ತೇವೆ ನಾವು ಕೊಡ್ತೇವೆ, ಒಟ್ಟು ಮಾಡ್ತೇವೆ ಕೊಡ್ತೇವೆ ಅಂತ ಹೇಳುವಂಥ ಒಂದು ಮೆಂಟಾಲಿಟಿ ಈಗ ಹೆಚ್ಚಾಗ್ತಾ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೇದು ಅಂತ ಅನ್ಸುತ್ತಾ ಅಥವಾ ಇದು ಒಳ್ಳೇದಲ್ಲ ಅಂತ ಅನ್ಸುತ್ತಾ, ಹೇಗೆ? ಅಂದರೆ ವರ್ಷ 4-5 ಜನ ಈ ದಾನಿಗಳಾದರೂ ಯಾರಿಗೆ ಅಂತ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾರು ನಂಬೋದು ಯಾರಿಗೆ? ನೀವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಕೆಲವರು ಒಳ್ಳೆಯರಿರ್ತಾರೆ, ಕೆಲವರು ಇದು
ತುಂಬಿಸ್ಕೊಂಡು ಅವರವರ ಜೇಬು ತುಂಬಿಸ್ಕೊಳ್ಳುವಂಥ ಜನ ಇರ್ತಾರೆ. ಸೊ ಈ ಒಟ್ಟಾರೆಯಾಗಿ ತಾವು ಇದರ ಬಗ್ಗೆ ಏನು ಹೇಳ್ತೀರಿ? ಮೊನ್ನೆ ಮಾಧ್ಯಮದವರು ಕೂಡ ನನ್ನನ್ನು ಬಂದು ಒಂದು ಪ್ರಶ್ನೆ ಕೇಳಿದರು. ಉಡುಪಿಯಲ್ಲಿ ನೀವು ಮತ್ತು ರವಿಯವರು, ಕಡಪಾಡಿಯ ರವಿಯವರು ಆರಂಭ ಮಾಡಿದ ಈ ಕಾರ್ಯ ಅತ್ಯಂತ ಶ್ಲಾಘನೀಯ. ಇದನ್ನು ಈ ವರ್ಷ ಅನೇಕರು ಫಾಲೋಅಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಹಣ ಕೊಡುವಂಥವ್ರು ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕಾಗ್ತದೆ. ಇವರು ಮಾಡ್ತಿರುವಂಥ ಕೆಲಸ ಇವತ್ತು ಏನು ಬೇರೆ ಬೇರೆ ತಂಡದವರು ಇವತ್ತು ಕೆಲಸ ಮಾಡ್ತಿದ್ದಾರೆ ನೋಡಿ, ಈ ರೀತಿ ವೇಷಗಳನ್ನು ಧರಿಸ್ಕೊಂಡು ಇಲ್ಲೇ ಡಯಾನದಲ್ಲಿ ಒಂದು ನಾಸಿಕ್ ಕಲಾ ತಂಡ ಇರ್ಬೋದು, ಕಡ್ಪಾಡಿಯಲ್ಲಿ ಸಂಗಮಕ್ಕೊಂದು ಕಲಾ ತಂಡ ಇರ್ಬೋದು, ಬನ್ನಂಜೆಯಲ್ಲಿ ಒಂದು ರಾಜೇಶ್ ಅವ್ರ ತಂಡ ಇರ್ಬೋದು, ಬೇರೆ ಬೇರೆಯವರು ಇದ್ದಾರೆ. ಮತ್ತು ದೊಡ್ಡನಗುಡ್ಡೆಯಲ್ಲಿ ಒಂದು ತಂಡ ಇರ್ಬೋದು. ಅನೇಕರು ರಾಜೇಶ್ ಅವ್ರ ತಂಡ ನನ್ನನ್ನು ಮೊದಲು ಬಾರಿಗೆ ಸಂಪರ್ಕಿಸಿತ್ತು. ರಾಜೇಶ್ ಬಂದು ನಾನು ಕೇಳಿದರು, ನಾವು ಹೀಗೆ ಕೆಲಸ ಮಾಡಬೇಕಂತ ಮಾಡಿದ್ವಿ, ನಿಮ್ಮ ಬೆಂಬಲ ಬೇಕು ಹೇಳಿದ್ರು. ಖಂಡಿತ ನೀವು ಮಾಡಿ, ಇದೊಂದು ಒಳ್ಳೆಯ ಕೆಲಸ ಅಂತೇಳಿ ನಾನು ಅವರಿಗೆ ಧೈರ್ಯ ತುಂಬಿದೆ. ಹೇಗೆ ಹೋಗಬೇಕು, ಅದ್ರ ಪ್ರೊಸೆಸ್ ಏನು ಅಂತೇಳಿ ನಾನು ಹೇಳಿದೆ. ಆ ಮುಖಾಂತರ ಹೋಗಿ ಅವರು ಕೂಡ ಈ ಸಲ ಒಂದು ತಂಡವಾಗಿ ಕೆಲಸ ಮಾಡಿದ್ರು. ಈಗ ನಿಮಗೆ ಅದು ಒಳ್ಳೇದು ಅನಿಸ್ತಾ ಇದೆ. ಯಾಕಂದ್ರೆ ಈ ರೀತಿ ಅನೇಕರು ಕಷ್ಟದಲ್ಲಿರುವಾಗ ಇಂಥ ಯುವಕರು ಇವತ್ತು ಒಂದು ಸಂಘಟನಾತ್ಮಕವಾಗಿ ಸಂಘಟನಾ ರೂಪದಲ್ಲಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವಂಥದ್ದು ಇದೆಯಲ್ಲ, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಅನ್ಕೊಳ್ತೇನೆ. ಮತ್ತೆ ವಾಹಿನಿಗಳು, ಮಾಧ್ಯಮಗಳು ಕೂಡ ಅವರಿಗೆ ಬೆಂಬಲವನ್ನು ಕೊಡಬೇಕು. ಖಂಡಿತ. ವೀಕ್ಷಕರೇ, ನಾವು ಸಾಕಷ್ಟು ವಿಚಾರಗಳನ್ನು ಇವತ್ತು ರಾಮಾಂಜಿ ನಮ್ಮ ಭೂಮಿಯವರ ಜೊತೆ ಮಾತಾಡಿದ್ವಿ. ಬಣ್ಣದ ವೇಷದ ಬದುಕಿನ ಹಿಂದಿನ ಕಷ್ಟ ಸುಖಗಳು, ನಡೆದು ಬಂದ ದಾರಿ, ಇದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಅವರು ಮಾತಾಡಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಸಾಮಾಜಿಕ ಕಳಕಳಿಯ ಹಿಂದೆ ಇರುವಂತಹ ಒಂದು ಪ್ರಯತ್ನ, ಶಕ್ತಿ, ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ಬದ್ಧತೆಗೆ ಜನ ಕೂಡ ಸ್ಪಂದಿಸಬೇಕಾಗಿದೆ, ಮಾಧ್ಯಮಗಳು ಕೂಡ ಸ್ಪಂದಿಸಬೇಕಾಗಿದೆ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.